ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ನಾವು ಏನು ಕಾಸರಗೋಡಿನಲ್ಲಿ ಅಲ್ಲಿ ಕನ್ನಡ ಶಾಲೆಗಳ ಬಗೆಗೆ ಅಲ್ಲಿನ ಸರ್ಕಾರ ಪ್ರಹಾರ ನಡೆಸ್ತಾ ಇದೆಯೇ ಅನ್ನುವಂಥ ಒಂದಷ್ಟು ಘಟನೆಗಳು ನಡೆದಿರೋ ಹಿನ್ನೆಲೆಯಲ್ಲಿ ಈ ಚರ್ಚೆಯನ್ನು ಇವತ್ತು ಇಟ್ಟುಕೊಂಡಿದ್ದೇವೆ. ಕಾಸರಗೋಡು ಕೇರಳ ರಾಜ್ಯದ ಕೊನೆಯ ಅಂದರೆ ಕರ್ನಾಟಕದ ಗಡು ಭಾಗಿನಲ್ಲಿರುವಂಥ ಜಿಲ್ಲೆ. ಬಹಳ ಮುಖ್ಯವಾಗಿ ಅತ್ಯಧಿಕ ಸಂಖ್ಯೆಯಲ್ಲಿ ಕನ್ನಡಿಗರಿದ್ದಾರೆ. ಬಹಳ ನೂರಾರು ಕನ್ನಡ ಶಾಲೆಗಳು ಕೂಡ ಇದ್ದಾವೆ. ಮತ್ತು ಹಲವಾರು ಕನ್ನಡ ಮಾಧ್ಯಮ ಶಾಲೆಗಳಲ್ಲೂ ಕೂಡ ಇವತ್ತು ಸಾವಿರಕ್ಕೂ ಮಿಕ್ಕಿದಂಥ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಕಳೆದ 5-6 ವರ್ಷಗಳಿಂದ ಅಲ್ಲಿನ ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮತ್ತು ಅಲ್ಲಿನ ಕನ್ನಡ ವಿದ್ಯಾರ್ಥಿಗಳಲ್ಲಿ ಮಲಯಾಳಂ ಹೇರಿಕೆಯನ್ನ ಮಾಡ್ತಾ ಇದೆ ಅಂತ ಅನ್ನುವಂಥ ಕೆಲವು ಘಟನೆಗಳು ನಡೀತಾ ಇರುವಂಥದ್ದು. ಬಹುಶಃ ಇತ್ತೀಚೆಗೆ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಂಗಲ್ಪಾಡಿಯಲ್ಲಿ ಅಲ್ಲಿ ಮಲಯಾಳ ಅದು ಗಣಿತ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಮಲಯಾಳ ಪ್ರಾಧ್ಯಾಪಕರನ್ನ ನೇಮಕ ಮಾಡಿದ್ದಾರೆ. ಇದು ಎಷ್ಟು ಸರಿ ಅಂತ ಹೇಳಿ ಒಂದಷ್ಟು ಅಲ್ಲಿ ವಿವಾದಕ್ಕೆ ಉಂಟಾಗಿರುವಂಥದ್ದು. ಮಲಯಾಳ ಮತ್ತು ಕನ್ನಡ ವಿದ್ಯಾರ್ಥಿಗಳ ನಡುವೆ ಇದು ಘರ್ಷಣೆಗೆ ಕಾರಣವಾಗಿರುವಂತಹ ಘಟನೆ ಕೂಡ ನಡೆದದ್ದು. ಈ ಹಿಂದೆ ಜಿಲ್ಲಾ ಪಂಚಾಯತ್ನಲ್ಲೂ ಕೂಡ ಈ ವಿಚಾರವಾಗಿ ಒಂದಷ್ಟು ಗದ್ದಲಗಳು ಕೂಡ ನಡೆದಿದ್ದವು. ಏನಿದು, ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಲೋಕ ಸೇವಾ ಆಯೋಗದ ಅಧಿಸೂಚನೆಯ ಪ್ರಕಾರ ಅಲ್ಲಿ ಅಲ್ಪಸಂಖ್ಯಾತ ಭಾಷೆಯನ್ನು ಅಲ್ಲಿ ಸರ್ಕಾರ ರಕ್ಷಣೆ ಮಾಡಬೇಕಾದದ್ದು ಮತ್ತು ಅಲ್ಲಿನ ಅಲ್ಪಸಂಖ್ಯಾತ ಭಾಷಿಗರಿಗೆ ಕೊಡಬೇಕಾದಂಥದ್ದು ವ್ಯವಸ್ಥೆಯನ್ನ ಮತ್ತು ಆ ಭಾಷೆಯ ಉಳಿವಿಗಾಗಿ ಕೂಡ ಕೆಲಸವನ್ನು ಮಾಡಬೇಕಾಗಿದೆ. ಇದನ್ನ ಯಾಕೆ ಮಾಡ್ತಾ ಇಲ್ಲ, ಏನು ಕಾರಣಗಳು ಅನ್ನೋದ್ರ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೆ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಾಗಿ CPM ಪಕ್ಷದ ಮುಖಂಡರ ಆದಂತ ಶಂಕರ್ ರೈ ಮಾಸ್ಟರ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಶಂಕರ್ ರೈ ಮಾಸ್ಟರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಬಿಜೆಪಿ ಮುಖಂಡರಾದಂಥ ಬಾಲಕೃಷ್ಣ ಶೆಟ್ಟಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಬಾಲಕೃಷ್ಣ ಶೆಟ್ಟಿ ಅವರೇ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರಾದಂಥ ಹರ್ಷದ್ ವರ್ಕಾಡಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಹರ್ಷದ್ ವರ್ಕಾಡಿ ಅವರೇ. ಎಸ್, ನಾನು ಶಂಕರ್ ರೈ ಮಾಸ್ಟರ್ ಅವರಿಂದಲೇ ಸ್ಟಾರ್ಟ್ ಮಾಡುತ್ತೇನೆ. ಏನಿದು, ಬಹುಶಃ CPM ಆಡಳಿತದ LDF ಸರ್ಕಾರ ಇರುವಂಥ ಈ ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿಯ ಕನ್ನಡ ಮಾಧ್ಯಮ ಶಾಲೆಗಳ ಮೇಲೆ ಸರ್ಕಾರ ಪ್ರಹಾರ ನಡೆಸ್ತಾರೆ. ಬಹಳ ಮುಖ್ಯವಾಗಿ ಪ್ರಾಧ್ಯಾಪಕರ ನೇಮಕ, ಟೆಕ್ಸ್ಟ್ ಪುಸ್ತಕದಲ್ಲೂ ಕೂಡ ಒಂದಷ್ಟು ಮಲಯಾಳ ಭಾಷೆಗಳಿಗೆ ಹೆಚ್ಚು ಅವಕಾಶ ಕೊಡ್ತಾ ಇದೆ ಅಂತ ಅನ್ನುವಂಥದ್ದು ಏನಿದು ಅಂತ. ಕೇರಳದ ರಾಜ್ಯ ಸರ್ಕಾರವು ಜನರ ನಾಡಿಮಿಡಿತಗಳನ್ನು ಅರಿತುಕೊಂಡು ಜನರ ಆ ನಾಡಿಮಿಡಿತಗಳಿಗೆ ಸ್ಪಂದನವನ್ನು ನೀಡ್ತಾ ಇದೆ. ಅಲ್ಲಿ ಈಗ ಕನ್ನಡಿಗರ ಮೇಲೆ ಪ್ರಹಾರ ನಡೀತಾ ಇದೆ ಎನ್ನುವಂತಹ ಒಂದು ಕೂಗು ಕೇಳ್ತಾ ಇದೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎನ್ನುವುದನ್ನು ದೃಢಪಡಿಸುವುದಕ್ಕೆ ನಾನು ನಿಮ್ಮ ಮುಂದೆ ಇದ್ದೇನೆ. ಹೇಗೆ ಅಂತೇಳಿ ಸಾಬೀತುಪಡಿಸುವುದಕ್ಕೆ ನನ್ನಲ್ಲಿ ಆಧಾರಗಳಿವೆ. ಈಗಾಗಲೇ ನೀವು ಪ್ರಾಧ್ಯಾಪಕರ ನೇಮಕಾತಿಯ ಬಗ್ಗೆ ಹೇಳಿದ್ರಿ. ಈ ನೇಮಕಾತಿಯನ್ನು ನಡೆಸುವಾಗ ಅದಕ್ಕೊಂದು ನೇಮಕಾತಿ ನಡೆಸುವಂತಹ ಒಂದು ಸಮಿತಿ ಅಂತ ಇದೆ. ಆ ಸಮಿತಿಯವರು ಅದಕ್ಕೆ ಬೇಕಾದಂತಹ ಮುಖಾಮುಖಿಯನ್ನ ನಡೆಸಿ ಯೋಗ್ಯ ವ್ಯಕ್ತಿಗಳನ್ನ ಅದಕ್ಕಾಗಿ ಆರಿಸ್ತಾರೆ. ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಕನ್ನಡ ಗೊತ್ತಿರುವ ಪ್ರಾಧ್ಯಾಪಕರನ್ನೇ ನೇಮಿಸಬೇಕು ಎನ್ನುವಂತಹ ಒಂದು ಕಾನೂನು ಕೇರಳದಲ್ಲಿ ಜಾರಿ ಇದೆ. ಅದು ಕಾಸರಗೋಡು ಜಿಲ್ಲೆಗೆ ಮಾತ್ರ ಬಾಧಕ ಆಗುವಂತಹದ್ದು. ಆ ಕನ್ನಡ ಮಾಧ್ಯಮ ಗೊತ್ತಿರುವಂತಹ ಪ್ರಾಧ್ಯಾಪಕರನ್ನು ನೇಮಿಸಬೇಕು ಎನ್ನುವಲ್ಲಿ ಕನ್ನಡ ಗೊತ್ತಿದೆ ಎನ್ನುವಂತಹ ಆ ಒಂದು ಕನ್ನಡ ಭಾಷೆಯ ಬಗ್ಗೆ ಪರಿಜ್ಞಾನ ಇದೆ ಎನ್ನುವಂತಹ ಸರ್ಟಿಫಿಕೇಟ್ ಅಲ್ಲಿ ಅಗತ್ಯ ಇರ್ತದೆ. ಈ ಮಲಯಾಳದವರು ಅಂತ ಈಗ ಹೇಳ್ತಾ ಇದ್ದಾರೆ, ಕೂಗು ಕೇಳ್ತಾ ಇದೆ. ಅವರು ಕನ್ನಡ ಭಾಷೆಯನ್ನು ಅಭ್ಯಾಸ ಮಾಡಿ ಅದಕ್ಕೆ ಬೇಕಾದಂತಹ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ ಎನ್ನುವಂತಹ ಒಂದು ಸರ್ಟಿಫಿಕೇಟ್ ಅವರಲ್ಲಿ ಇದೆ. ಅಂತವರನ್ನು ನೇಮಿಸುವುದಕ್ಕೆ ಸಾಧ್ಯತೆ ಇದೆ. ಅಂತಹ ಏನಾದ್ರೂ ಆಗಿರಬಹುದು ಅಂತ ಹೇಳುದು ನನ್ನ ಅನಿಸಿಕೆ. ಕನ್ನಡ ಗೊತ್ತಿಲ್ಲದವರು ಎನ್ನುವ ಅರ್ಥ ಅಲ್ಲ, ಕನ್ನಡದಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಾರೆ ಎನ್ನುವಂತಹ ದಾಖಲಾತಿ ಅವರಲ್ಲಿ ಇರುವುದರಿಂದ ಅವರನ್ನು ನೇಮಿಸ್ತಾರೆ. ಮತ್ತೆ ಒಂದು ಅಲ್ಪಸಂಖ್ಯಾತರ ಮಲಯಾಳಿ ಆಗಿದ್ರು ಕೂಡ ಅವರು ಕನ್ನಡ ಭಾಷೆಯನ್ನು ಕಲಿಸುವವರು ಕೂಡ ಆಗಿರ್ತಾರೆ, ಅವರು ಕಲಿತಿರ್ತಾರೆ ಒಂದು. ಮತ್ತೆ ಅಲ್ಪ ಭಾಷಿಗರ ಬಗ್ಗೆ ದಬ್ಬಾಳಿಕೆ ನಡೀತಾ ಇದೆ, ಅವರ ಅಸ್ತಿತ್ವದ ಬಗ್ಗೆ ಸಮಸ್ಯೆ ಹೇಳ್ತಾ ಇದೆ ಎನ್ನುವಂತಹ ಮಾತು ತಮ್ಮಿಂದ ಕೇಳಿ ಬಂತು. ಇದರ ಬಗ್ಗೆ ನನ್ನ ಅಭಿಪ್ರಾಯ ಕೇಳಿ. ಅಲ್ಪ ಭಾಷಿಗರಾದಂತಹ ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯ ಮಲತಾಯಿ ಧೋರಣೆಯನ್ನ ನಮ್ಮ ಕೇರಳ ಸರ್ಕಾರ ಮಾಡ್ತಾ ಇಲ್ಲ. ಅವರಿಗೆ ಬೇಕಾದಂತಹ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡ್ತಾ ಇದೆ. ಅವರ ಸಂಸ್ಕೃತಿಯನ್ನು ಬೆಳೆಸುವುದಕ್ಕೆ, ಅವರ ಇರುವಿಕೆಯನ್ನು ಅಲ್ಲಿ ಖಾತರಿಪಡಿಸುವುದಕ್ಕೆ, ಅವರಿಗೆ ಬದುಕುವುದಕ್ಕೆ ಬೇಕಾದಂತಹ ಯಾವುದೇ ತೊಂದರೆಗಳನ್ನು ಮಾಡ್ತಾ ಇಲ್ಲ. ಅವರ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸ್ತಾ ಇದೆ. ಈಗ ಈ ಒಂದು ಕೂಗು ಕೇಳಿ ಬರ್ತಾ ಇರುವುದೇನಂತ ಹೇಳಿದ್ರೆ, ಈಗ ಸರ್ಕಾರ ಕಡ್ಡಾಯವಾಗಿ ಮಲಯಾಳವನ್ನು ಕಲಿಬೇಕು ಅಂತ ಮಾಡಿದೆ. ಈ ಮಲಯಾಳ ಎನ್ನುವಂತಹ ಒಂದು ಅದ್ರ ಬಗ್ಗೆ ಮತ್ತೆ ಬರ್ತೇನೆ. ಬಾಲಕೃಷ್ಣ ಶೆಟ್ಟರ್ ಏನ್ ಹೇಳ್ತಾರೆ? ಕಾಸರಗೋಡು ಲಿಂಗ್ವಿಸ್ಟಿಕ್ ಮೈನಾರಿಟಿ ಜಿಲ್ಲೆ. ಆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಜಿಲ್ಲೆಯಲ್ಲಿ ಕಾಸರಗೋಡಿರುವಂಥ ಕನ್ನಡವನ್ನು ರಕ್ಷಿಸುವಂಥ ಬಾಧ್ಯತೆ ಇರುವಂಥದ್ದು ಬದಲಾಗಿ ಬಂದಂಥ ಸರ್ಕಾರಗಳ ಬಾಧ್ಯತೆ.
ಇಲ್ಲೇನಾಗಿದೆ ಅಂದರೆ ಕಾಸರಗೋಡನ್ನು ಕ್ರಮೇಣವಾಗಿ ಮಲಯಾಳೀಕರಣ ಮಾಡುವುದಕ್ಕೋಸ್ಕರ ಸರ್ಕಾರದಿಂದ ಪ್ರೇರಿತವಾದಂಥ ಒಂದು ಒತ್ತು ಈ ಕಾಸರಗೋಡಿನಲ್ಲಿ ಬರ್ತಾ ಇದೆ. ಅದಕ್ಕೆ ಉದಾಹರಣೆ ಮಂಗಲ್ಪಾಡಿ ಹೈಸ್ಕೂಲ್ನಲ್ಲಿ ಕನ್ನಡ ವಿಭಾಗಕ್ಕೂ ಕೂಡ ಮಲಯಾಳವನ್ನು ಅಧ್ಯಾಪಕರನ್ನು ನೇಮಕ ಮಾಡುವಂಥ ಘಟನೆಗಳು ಇವತ್ತು ನಡೀತಾ ಇರುವಂಥದ್ದು. ಇದಕ್ಕೆ ಪ್ರೇರಕವಾಗಿ ಬಂದಂಥ ಏನು ವಿಷಯನ ಅಂದರೆ UDF ಸರ್ಕಾರ ಅಧಿಕಾರದಲ್ಲಿ ಇರಬೇಕಿದ್ರೆ ಮಲಯಾಳ ಕಡ್ಡಾಯ ಅನ್ನುವಂಥ ಒಂದು ಅಧ್ಯಾದೇಶವನ್ನು ತಂದು ಅದನ್ನು ಇಡೀ ಕೇರಳ ಪ್ರಾಂತದಲ್ಲಿ ಮಲಯಾಳ ಕಡ್ಡಾಯ ಮಾಡಬೇಕು ಅನ್ನುವಂಥ ಒಂದು ಶಾಸನವನ್ನು ತಂದದ್ದು ಕಾಂಗ್ರೆಸ್ ಸರ್ಕಾರ, UDF ಸರ್ಕಾರ ಇರಬೇಕಿದ್ರೆ. ಬದಲಾಗಿ ಬಂದಂಥ UDF ಸರ್ಕಾರ ಆಗಲಿ LDF ಸರ್ಕಾರ ಆಗಲಿ ಕಾಸರಗೋಡಿನ ಲಿಂಗ್ವಿಸ್ಟಿಕ್ ಮೈನಾರಿಟಿಯವರ ಹಕ್ಕುಗಳನ್ನು ಕಸಿಯುವಂಥ ಪ್ರಯತ್ನಗಳು ಎರಡೂ ಸರ್ಕಾರಗಳು ಮಾಡಿದೆ ಅನ್ನುವಂಥದ್ದು ಬಿಜೆಪಿ ಈಗಿನ ದಿನಗಳಲ್ಲಿ ಅದು ಮುಂದುವರೆದಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಅಷ್ಟೇ? ನಾನು ಇಲ್ಲಿ ಈ ಚರ್ಚೆಯನ್ನು ನಾವು ರಾಜಕೀಯವಾಗಿ ಚರ್ಚೆಗೆ ಮುಂದುಕೊಂಡು ಹೋದರೆ ಖಂಡಿತವಾಗಿ ಇದಕ್ಕೆ ಒಂದು ಜಯ ಸಿಗುವುದಿಲ್ಲ ಅಂತ ನನ್ನ ಅನಿಸಿಕೆ. ನಾನೊಬ್ಬ ಕನ್ನಡಿಗನಾಗಿ ನಿಮ್ಮ ಮುಂದೆ ಮಾತಾಡ್ತೇನೆ. ಯಾಕೆಂತ ಹೇಳಿದ್ರೆ ಸರ್ಕಾರಗಳು, ಈಗ ಅವರು ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ. ಹೌದು, ಕಾಂಗ್ರೆಸ್ ಸರ್ಕಾರ ಅಧ್ಯಾದೇಶ ಜಾರಿ ತಂದಿದೆ. CPM ಸರ್ಕಾರದ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಬಾಲಕೃಷ್ಣ ಶೆಟ್ಟಿ ಅವರು ಬಿಜೆಪಿಯನ್ನು ಪ್ರತಿನಿಧೀಕರಿಸ ನಮಗೆ ಅವ್ರ ಹತ್ರ ಹೇಳ್ಬೋದು, ಯಾಕೆ ನೀವು ಮಹಾಜನ ವರದಿಯನ್ನು ಜಾರಿಗೆ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವತ್ತು ಆಡಳಿತದಲ್ಲಿದೆ. ಬಿಜೆಪಿಯ ಪ್ರತಿನಿಧಿಯಾಗಿ ಏನು ನಮ್ಮ ಮಹಾಜನ ವರದಿ ಏನಿದೆ, ಆ ಮಹಾಜನ ವರದಿ ಪ್ರಕಾರ ಕಾಸರಗೋಡು ನಾವು ಕರ್ನಾಟಕಕ್ಕೆ ಸೇರಬೇಕು. ನಮ್ಗೆ ಅದನ್ನು ಜಾರಿ ಮಾಡ್ಬೋದಲ್ಲ ಅವರಿಗೆ. ಸೊ ರಾಜಕೀಯವಾಗಿ ನಾವು ಈ ಚರ್ಚೆಯನ್ನು ಮುಂದುಕೊಂಡು ಹೋದ್ರೆ ಖಂಡಿತವಾಗಿ ಇದಕ್ಕೆ ಒಂದು ಅಂತಿಮ ಕಾಣುವುದಿಲ್ಲ. ನಾನು ಹೇಳುವಂಥದ್ದು ಶಂಕರ್ ರೈ ಮಾಸ್ಟರ್ ಅವರಂತ ಹೇಳಿಕೆ ಅಲ್ಪಸಂಖ್ಯಾತರ ಮೇಲೆ ಅಲ್ಲಿ ದಬ್ಬಾಳಿಕೆ ಆಗ್ತಾ ಉಂಟು, ಖಂಡಿತ ಆಗ್ತಾ ಇದೆ. ಅವರು ರಾಜಕೀಯವಾಗಿ ಮಾತಾಡಿದ್ರು ಭಾಷಾ ಅಲ್ಪಸಂಖ್ಯಾತರ ಬಗ್ಗೆ. ಕಾಸರಗೋಡಿನಲ್ಲಿ ನಾವು ಭಾಷಾ ಅಲ್ಪಸಂಖ್ಯಾತರು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಲ್ಲಿ ಭಾಷಾ ಅಲ್ಪಸಂಖ್ಯಾತರ ಸಂವಿಧಾನಿಕವಾದಂತಹ ಸಂವಿಧಾನಬದ್ಧವಾದಂತಹ ಹಕ್ಕುಗಳಿದೆ, ಅದನ್ನು ಸರ್ಕಾರದ ಮೂಲಕ ಕಸೀತಾ ಇದೆ. ಇವತ್ತು ಲೋಕಸೇವಾ ಆಯೋಗದ ಮೂಲಕ ಮಂಗಲ್ಪಾಡಿ ಶಾಲೆಗೆ ಒಬ್ಬ ಗಣಿತ ಅಧ್ಯಾಪಕರನ್ನು ನೇಮಕ ಮಾಡಿದ್ರು. ಅವರು ಹೇಳಿದ್ರು ಅವರಿಗೆ ಕನ್ನಡ ಸರ್ಟಿಫಿಕೇಟ್ ಗೊತ್ತಿದೆ ಅಂತ. ನಾನು ಆ ಶಾಲೆಗೆ ಭೇಟಿ ಕೊಟ್ಟಿದ್ದೇನೆ, ಆ ಶಾಲೆ ಅಧ್ಯಾಪಕರ ಹತ್ರ ಮಾತಾಡಿದ್ದೇನೆ. ಆ ಶಾಲೆ ಅಧ್ಯಾಪಕರಿಗೆ ಒಂದು ಅಕ್ಷರ ಕನ್ನಡ ಬರೀಲಿಕ್ಕೆ ಗೊತ್ತಿಲ್ಲ. ಆ ಕನ್ನಡ ಅಧ್ಯಾಪನೆಯು, ಆ ಮಲಯಾಳಂ ಅಧ್ಯಾಪನೆಯು ಮಂಗಲ್ಪಾಡಿ ಘಟನೆ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು. ಅವರು ಹೇಳಿದ್ರು ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ. ನಾನು ಹೇಳುವಂತದ್ದು 2016ರಲ್ಲಿ ಕೇರಳ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಅದೇನು ಅಂತ ಹೇಳಿದ್ರೆ, ಕನ್ನಡ ಮೀಸಲಾತಿಯಲ್ಲಿ ಅಥವಾ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿಯಲ್ಲಿ ಯಾವುದೆಲ್ಲ ಪರೀಕ್ಷೆಗಳನ್ನು PSC ಮಾಡ್ತಾ ಇದೆಯೋ, ಯಾವುದೆಲ್ಲ ನೇಮಕಾತಿಗಳನ್ನು ಸರ್ಕಾರ ಮಾಡ್ತಾ ಇದೆಯೋ, ಅವೆಲ್ಲವೂ ಕೂಡ ಆ ಭಾಷೆಯಲ್ಲಿ ಅವರು SSLC ಉತ್ತೀರ್ಣರಾಗಿರಬೇಕು ಅಥವಾ PUC ಉತ್ತೀರ್ಣರಾಗಿರಬೇಕು ಅಥವಾ ಪದವಿ ಉತ್ತೀರ್ಣರಾಗಬೇಕು. ಅದು ಉತ್ತೀರ್ಣರಾದವರಿಗೆ ಮಾತ್ರ ಅಂತ ಮೀಸಲಾತಿ ಪರೀಕ್ಷೆಗಳಲ್ಲಿ ಬರೆಯಲಿಕ್ಕೆ ಅವಕಾಶ ಕೊಡಬೇಕಂತ 2016ರಲ್ಲಿ ಸರ್ಕಾರದ ಆದೇಶ ಇದೆ. ಆಗಿರುವಾಗ ಮೊನ್ನೆ ಜಿಲ್ಲಾ ಪಂಚಾಯತಿನಲ್ಲಿ ಕೂಡ ನಾವೆಲ್ಲರೂ ಎಲ್ಲಾ ಪಕ್ಷದವರು, ಅಲ್ಲಿ ಕಾಂಗ್ರೆಸ್ಸಿನವರು, ಬಿಜೆಪಿಯವರು, CPMನವರು ಅಂತ ಹೇಳಿಲ್ಲ, ನಾವು ಅಲ್ಲಿ ಬೇಡಿಕೆ ಮಾಡಿದೆ ಅಂತ ಹೇಳಿದ್ರೆ ಲೋಕಸೇವಾ ಆಯೋಗದಂತಹ ಪರೀಕ್ಷೆಗಳು ಒಂದು ಹುದ್ದೆಗೆ ನಡೆಯುವಂತಹ ಮೀಸಲಾತಿ, ಇಲ್ಲಿ ನಾನು ಅಪೋಸ್ಟಪಿಕಮ್ ಹಾಕಿ ಹೇಳ್ತಾ ಇರೋದು ಮೀಸಲಾತಿ, ಈ ಮೀಸಲಾತಿಯಲ್ಲಿ ಪರೀಕ್ಷೆ ಬರೆಯುವವರು ಆ ಭಾಷೆಯಲ್ಲಿ ಪದವಿಯೋ ಅಥವಾ SSLCಯನ್ನು ಪಾಸ್ ಮಾಡಿರಬೇಕು ಎಂಬಂತ, ಉತ್ತೀರ್ಣರಾಗಿರ್ಬೇಕಂತ ಒಂದು ಆದೇಶವನ್ನು ಏನು ಜಾರಿ ಮಾಡಿದೆ ಸರ್ಕಾರ. ಆ ಆದೇಶವನ್ನು ಇಲ್ಲೂ ಕೂಡ ಅನುಷ್ಠಾನಗೊಳಿಸಬೇಕಂತ ಹೇಳುವಂತದ್ದು. ಅವರು ಹೇಳಿದ್ರು ಅಲ್ಲಿ ಸರ್ಟಿಫಿಕೇಟ್ ಅವರು ಕೊಟ್ಟಿದೆ ಅಂತ. ನಾನು ಹೇಳುವಂತದ್ದು ಸರ್ಕಾರವನ್ನು ನಾನು ಬೈತಾ ಇಲ್ಲ. ಲೋಕಸೇವಾ ಆಯೋಗ ಒಂದು ನೇಮಕಾತಿಗೆ ಒಂದು ಪ್ರಕ್ರಿಯೆ ನಡೀತಾ ಉಂಟಲ್ಲ, ಅದು ಕಡ್ಡಾಯವಾಗಿಯೂ ಕನ್ನಡ ವಿರೋಧವಾಗಿ ನಡೀತಾ ಇದೆ. ಅಲ್ಲಿ ನೇಮಕ ಮಾಡಿದಂತ ಅಧ್ಯಾಪಕ ಏನಿದ್ದಾರೆ, ಆ ಅಧ್ಯಾಪಕ ಕೇವಲ ಒಂದು ಅಧ್ಯಾಪಕರಲ್ಲ, ಇದು ಮಂಗಲ್ಪಾಡಿ ಶಾಲೆಯಲ್ಲಿ ಮಾತ್ರ ಇರುವಂತ ಪ್ರಶ್ನೆ ಅಲ್ಲ. 2010ರಲ್ಲಿ ನೇಮಕಾತಿಯಾಗಿದೆ, 2013ರಲ್ಲಿ ನೇಮಕಾತಿಯಾಗಿದೆ, 2018ರಲ್ಲಿ ನೇಮಕಾತಿಯಾಗಿದೆ. ನೇಮಕಾತಿಗಳು ನಡೀತಾನೆ ಇವೆ. ಈಗ ಏನೋ ಅವರು ಮಂಗಲ್ಪಾಡಿ ಅಧ್ಯಾಪಕರು ಏನೋ ಮಲಪುರಂಗೆ ಹೋಗ್ತಾರಂತೆ, ಅವರಿಗೆ ಬೇರೆ ಕೆಲಸ ಸಿಕ್ಕಿದಂತೆ, ಹಾಗೆ ಹೋದ್ರೆ ಬರುವ ಇನ್ನೊಬ್ಬ ಮಲಯಾಳಿ ಆಗಿರ್ತಾರೆ. ಆಗಿರುವ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಸರ್ಕಾರಗಳು, ಯಾವುದೇ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರಗಳು ಇರಬಹುದು, ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ಕಾಸರಗೋಡಿನ ಕನ್ನಡಿಗರು ನಾವೇನಿದ್ದೇವೆ, ಭಾಷಾ ಅಲ್ಪಸಂಖ್ಯಾತರು, ನಾವು ಸಂವಿಧಾನಬದ್ಧವಾಗಿ ನಮಗೆ ಹಕ್ಕುಗಳಿವೆ. ಒಂದು ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಅಂತೇಳಿ ಘೋಷಿಸಿದ್ರೆ ಅಲ್ಲಿ ಒಬ್ಬ ಅಧಿಕಾರಿಯನ್ನು ರಾಷ್ಟ್ರಪತಿ ನೇಮಕ ಮಾಡಬೇಕು. ಆ ಅಧಿಕಾರಿ ನಮ್ಮ ಆ ಭಾಷಾ ಅಲ್ಪಸಂಖ್ಯಾತ ನೋಡಬೇಕು. ನೋಡಿ, ನಾವು ಅಲ್ಪಸಂಖ್ಯಾತರನ್ನು ಇಲ್ಲಿ ಗೌರವ ಕೊಡ್ತೇವೆ. ಅಲ್ಪಸಂಖ್ಯಾತರಿಗೆ ಹಲವಾರು ಫಂಡ್ಗಳನ್ನು ಸರ್ಕಾರ ಕೊಡ್ತೇವೆ, ಗೊತ್ತಲ್ಲ ನಿಮಗೆ, ಮುಸ್ಲಿಮರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ನಾವು ಹೇಳೋದು ಅದೇ ಸವಲತ್ತುಗಳನ್ನು ಭಾಷಾ ಅಲ್ಪಸಂಖ್ಯಾತರಿಗೂ ಕೊಡಬೇಕು, ಅವರನ್ನು ರಕ್ಷಣೆ ಮಾಡಬೇಕು. ಅದು ನಮ್ಮ ಬೇಡಿಕೆ. ನಾವು ರಾಜ್ಯಕ್ಕೆ ಮಾತನಾಡೋದು. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಘಟನೆ ನಡೀತಾ ಇರುವಾಗ ಈಗ ಪ್ರಾಧ್ಯಾಪಕರ ನೇಮಕಾತಿ ವಿಚಾರವನ್ನೇ ನಾವು ತೆಗೆದುಕೊಳ್ಳೋಣ. ಇಲ್ಲಿ ಯಾಕೆ ಆ ಜಿಲ್ಲೆಯಿಂದ ಹೊರತಾದಂತ ಇವರನ್ನ ಶಿಕ್ಷಕರ ನೇಮಕ ಮಾಡಬೇಕು, ಕನ್ನಡಿಗರು ಸಿಗೋದಿಲ್ವೇ? ಈ ಸಂದರ್ಭದಲ್ಲಿ ಯಾಕೆ ಸರ್ಕಾರ ಅದನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತ? ರಾಜ್ಯದ ಒಳಗೆ ಇರುವಂತಹ ಜಿಲ್ಲೆಗಳಲ್ಲಿ ಹೊರಗಿನಲ್ಲಿ ಕನ್ನಡ ಅಧ್ಯಾಪಕರು ಇದ್ರೆ ಅವರನ್ನು ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಬೇಕಾದಂತಹ
ಮುಖಾಮುಖಿಯನ್ನು ನಡೆಸಿ ಮಾಡ್ತದೆ. ಒಂದೊಮ್ಮೆಗೆ ಅದಕ್ಕೆ ಇರುವಂತಹ ಎಲ್ಲಾ ಯೋಗ್ಯತೆಗಳಿದ್ದು ಭಾಷಾ ಪರಿಜ್ಞಾನ ಇದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ರೆ ಮಾತ್ರ ಹೀಗೆ ಮಾಡ್ತಾರೆ ವಿನಃ ಯಾವುದೇ ಮಾಹಿತಿ ಇಲ್ಲದವನು, ಭಾಷಾ ಪರಿಜ್ಞಾನ ಇಲ್ಲದವನು ಹಾಗೆ ಮಾಡ್ತಾರೆ ಎನ್ನುವ ವಿಶ್ವಾಸ ನನಗಿಲ್ಲ. ಈ ಸಂದರ್ಭದಲ್ಲಿ ಮಂಗಲ್ಪಾಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಗಣಿತ ಅಧ್ಯಾಪನಕ್ಕೆ ಸಂಬಂಧಪಟ್ಟ ಹಾಗೆ ಮಲಯಾಳಿ ಶಿಕ್ಷಕನನ್ನ ಅಲ್ಲಿ ಬಂದು ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ, ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಮಲಯಾಳಿ ಗಣಿತ ಅಧ್ಯಾಪಕನು ಯಾಕೆ ಇರ್ತಾರೆ, ಯಾಕೆ ಅಂದ್ರೆ ಇದೆಲ್ಲೋ ಇಲಾಖೆಗಳು ಮಾಡುವಂತ ಒಂದಷ್ಟು ಗೊಂದಲಗಳು ಅಂತ. ಅದು ಅಂತ ಹೇಳಿದ್ರೆ ಇದಕ್ಕೆ ಈಗಾಗಲೇ ಅವರೆಲ್ಲ ಹೇಳಿದ್ರಲ್ಲ, ಇದರ ಮುಖಾಮುಖಿಯನ್ನು ನಡೆಸುವಾಗ ಸರ್ಕಾರ ಇದಕ್ಕೆ ಜವಾಬ್ದಾರಿ ಅಲ್ಲ. ಸರ್ಕಾರ ಎಲ್ಲರ ಹಕ್ಕುಗಳನ್ನ ಸಂರಕ್ಷಿಸ್ತದೆ. ಈಗ ಬಾಲಕೃಷ್ಣ ಶೆಟ್ಟರು ಹೇಳಿದ ಹಾಗೆ ದಬ್ಬಾಳಿಕೆ ಮಾಡ್ತದೆ ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿದುಕೊಳ್ತದೆ ಎನ್ನುವ ವಿಚಾರದಲ್ಲಿ ನನ್ನ ವಿರೋಧ ಇದೆ. ಆದ್ರೆ ಇಲ್ಲಿ ಕೆಲವೊಂದು ಅಧಿಕಾರಿಗಳು ಮಾಡುವಂತಹ ಕೆಲವೊಂದು ಗೊಂದಲಗಳಿಂದ ಇದರ ಏನು ಮೇಲಧಿಕಾರಿಗಳು ಅಂತ ಇರ್ತಾರಲ್ಲ, ಅವರು ಮಾಡುತ್ತಿರುವ ಕೆಲವು ಗೊಂದಲಗಳಿಂದ ಇಂತಹ ಕೆಲವು ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಇದೆ. ಆದ್ರೆ ಸರ್ಕಾರದ ನಿಯಮ ಪ್ರಕಾರ, ಸರ್ಕಾರದ ಇಚ್ಛೆ ಪ್ರಕಾರ ಇಂಥ ಯಾವುದೇ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ. ಎಸ್, ಹಾಗಿದ್ದಲ್ಲಿ ಅಧಿಕಾರಿಗಳಿಂದ ನಡೀತಿರುವಂತಹ ತೊಂದರೆಗಳಾಗಿದ್ರೆ ಇದನ್ನು ನಿವಾರಿಸಬೇಕಾದವರು ಯಾರು ಅಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದಿರುತ್ತೆ. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಈ ಚರ್ಚೆ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಾಸರಗೋಡಿನಲ್ಲಿ ಕನ್ನಡಿಗರೇ ಅಲ್ಲಿನ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕಾಪಾಡಬೇಕಾದಂಥ ಪರಿಸ್ಥಿತಿ ಬಂದಿದೆಯಾ ಅಂತ ಅನ್ನುವಂಥದ್ದು. ಓಕೆ, ಈ ಚರ್ಚೆ ಈಗ ಮುಂದುವರಿಯುತ್ತದೆ. ಬಾಲಕೃಷ್ಣ ಶೆಟ್ಟರೆ, ಈಗಾಗಲೇ ಶಂಕರ್ ರೈ ಮಾಸ್ಟರ್ ಅವರು ಹೇಳಿದಂಥ ಒಂದಷ್ಟು ಅಭಿಪ್ರಾಯಗಳು, ಅಂದರೆ ಅಧಿಕಾರಿಗಳಿಂದ ಆಗ್ತಾ ಇರೋದು. ಹಾಗಾದರೆ ಶಾಲಾಡಳಿತ ಮಂಡಳಿ ಇರುವೆ ಅವರೇನು ಮಾಡ್ತಿದ್ದಾರೆ ಈ ಬಗ್ಗೆ ಅಂತ? ಕೇರಳದ ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ, ಒಂದು ತೀರ್ಪು ಕೊಟ್ಟಿದೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ಕನ್ನಡದ ಈ 2 ತಾಲೂಕುಗಳಲ್ಲಿ ಅದು ಕನ್ನಡದವರನ್ನೇ ನೇಮಕ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನ ಹೈಕೋರ್ಟ್ ಕೊಟ್ಟಿದೆ. ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರ ತಯಾರಾಗ್ತಾ ಇಲ್ಲ ಅನ್ನುವಂಥದ್ದು ಈಗ ಎಲ್ಲ ಗೊಂದಲಕ್ಕೆ ಕಾರಣ. ಕಾಸರಗೋಡಿನಲ್ಲಿ ಬೇಕಾದಂಥ ಎಲ್ಲ ಅಧ್ಯಾಪಕರು ಅಥವಾ ಯೋಗ್ಯತೆ ಇರುವಂಥ ಅಧ್ಯಾಪಕರು ಅಲ್ಲಿ ಇದ್ದರೂ ಕೂಡ ಇದನ್ನು ಕ್ರಮೇಣವಾಗಿ ಅದನ್ನು ಬದಲಾವಣೆ ಮಾಡುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಯಾಕಂದ್ರೆ ಕಾಸರಗೋಡು ಲಿಂಗ್ವಿಸ್ಟಿಕ್ ಮೈನಾರಿಟಿಗೆ ಸಿಕ್ಕಬೇಕಾದಂಥ ಹಕ್ಕುಗಳನ್ನ ಕಸಿಯುವಂತ ಪ್ರಯತ್ನ ಅದು ಅಧಿಕಾರಿಶಾಹಿಗಳಿಂದಲೂ ಆಗುತ್ತೆ. ಇದರಿಂದ ಕಾರಣಕ್ಕೋಸ್ಕರ ಈ ಕಾಸರಗೋಡಿನಲ್ಲಿ ಎಲ್ಲ ಸಮಸ್ಯೆಗೆ ಕಾರಣ ಈ ಅಧಿಕಾರಿಗಳು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇದನ್ನ ಚಾಚು ತಪ್ಪದೆ ಹೈಕೋರ್ಟ್ನ ಆರ್ಡರ್ ಅನ್ನು ಕಾಸರಗೋಡಿನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಬಹುಶಃ ಕಾಸರಗೋಡಿನಲ್ಲಿರುವಂತಹ ಕನ್ನಡ ಲಿಂಗ್ವಿಸ್ಟ್ ಹಕ್ಕುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಪೂರ್ಣವಾದಂತಹ ಬಾಧ್ಯತೆ ಇರುವಂತದ್ದು ಅದು ಸರ್ಕಾರ. ಎಸ್, ಏನ್ ಹೇಳ್ತಾರೆ ನೋಡಿ, ಇಲ್ಲಿ ನೇಮಕಾತಿ ವಿಷಯದಲ್ಲಿ ಇಲ್ಲಿ ನೇಮಕಾತಿ ಆಗಿರುವಂತದ್ದು ಮೀಸಲಾತಿಗೆ, ರಿಸರ್ವ್ ಕೋಟಾಗಳಿಗೆ. ಆ ಮೀಸಲಾತಿಗೆ, ಭಾಷಾ ಮೀಸಲಾತಿಗೆ, ಕನ್ನಡ ಮೀಸಲಾತಿಗೆ ಅಲ್ಲಿ ನೇಮಕ ಆಗಿರುವಂತದ್ದು. ಇಲ್ಲಿ ಮಲಯಾಳ ಅಧ್ಯಾಪಕರನ್ನು ಮಲಯಾಳ ತರಗತಿಗೆ ನೇಮಕ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಕಾಣ್ತದೆ ಕಾಸರಗೋಡಿನಲ್ಲಿ ಕನ್ನಡ ಅಧ್ಯಾಪಕರುಗಳು ಯಾರು TCH ಮಾಡ್ತಾ ಇಲ್ವಾ? ಎಲ್ಲ ಮಾಡ್ತಾ ಇದ್ದಾರೆ, ಶಿಕ್ಷಕ ಎಲ್ಲ ಇದ್ದಾರೆ, ಎಲ್ಲರೂ ಇದ್ದಾರೆ, ಯೋಗ್ಯರಿದ್ದಾರೆ, ಅದಕ್ಕೆ ಬೇಕಾದ ಅರ್ಹರು ಕೂಡ ಇದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅತ್ಯಂತ ಒಂದು ವ್ಯವಸ್ಥಿತವಾದ ಹಿಡನ್ ಎಜೆಂಡಾ, ಇದು ಹಿಡನ್ ಎಜೆಂಡಾ ನಡೀತಾ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಅಲ್ಲಿ PSC ಕನ್ನಡ ನೋವಿಂಗ್ ಟೆಸ್ಟ್ ಮಾಡ್ತಾರೆ. ನಿಮ್ಗೆ ಕನ್ನಡ ಗೊತ್ತುಂಟಾ ಅಂತ 10 ಪ್ರಶ್ನೆ ಕೇಳ್ತಾರೆ. ಈ 10 ಪ್ರಶ್ನೆ ಅಂತ ಹೇಳಿದ್ರೆ ಟಿಕ್ ಮಾಡುವಂಥದ್ದು. ನಿಮಗೆ ಗೊತ್ತಿದೆ ಅಲ್ಲ, ಈ 10 ಮಾರ್ಕಲ್ಲಿ ಇದು ಆಪ್ಷನ್ಸ್ ಇರ್ತದೆ. ಅಲ್ಲಿ ಅವ 10 ಮಾರ್ಕಲ್ಲಿ ಯಾವುದಕ್ಕೆ ಕಣ್ಣು ಮುಚ್ಚಿ ಟಿಕ್ ಹಾಕಿದ್ರು ಕೂಡ 2-3 ಅಂಕ ಅವನಿಗೆ ಸಿಗ್ತದೆ. ಆ ಸಿಕ್ಕಿದ್ರೆ ಅವ ಪಾಸ್ ಆಗ್ತಾನೆ. ಹಾಗಿರುವಾಗ ಅವನಿಗೆ ಕನ್ನಡ ಗೊತ್ತಿರ್ಬೇಕಂತೇಳಿ ಇಲ್ಲ. ಕನ್ನಡ ನೋವಿಂಗ್ ಟೆಸ್ಟ್ ಏನಿದೆ ಆ ಕನ್ನಡ ನೋವಿಂಗ್ ಟೆಸ್ಟ್ ಅನ್ನೇ ರದ್ದು ಮಾಡಬೇಕು. ಯಾಕೆಂತ ಹೇಳಿದ್ರೆ ಕನ್ನಡ ನೋವಿಂಗ್ ಟೆಸ್ಟ್ ಯಾಕಾಗತ್ತೆ? ಕನ್ನಡ ಮೀಸಲಾತಿಯಲ್ಲಿ ಪರೀಕ್ಷೆ ಬರೆದಂತ ಒಬ್ಬ ಅಭ್ಯರ್ಥಿ ಅಲ್ಲಿ ಶಿಕ್ಷಕನಾಗಿ ಆಯ್ಕೆ ಮಾಡಬೇಕಾದ್ರೆ ಆತನಿಗೆ ಕನ್ನಡ ಗೊತ್ತುಂಟೋ ಎಂಬಂತ ಪ್ರಶ್ನೆ ಉಂಟಲ್ವಾ, ಆ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ನಾವು ಬೇಡಿಕೆ ಒಡ್ಡುದು ಯಾಕಂದ್ರೆ ಸರ್ಕಾರದ ಲೋಕಸೇವಾ ಆಯೋಗ ಅಂತ ಹೇಳ್ತಾರೆ. ಈಗ ಶಂಕರ್ ರೈ ಮಾಸ್ಟರ್ ಹೇಳಿದ್ರು ಸರ್ಕಾರದೇನು ಕೈ ಇದಿಲ್ಲ ಅಂತ. ಸರ್ಕಾರವೇ ಮಾಡಬೇಕಾದ್ದು. ಅದು ಯಾವ ಸರ್ಕಾರ ಅಂತ ನಾನು ಹೇಳುದಿಲ್ಲ, ಮೊದಲ ಸರ್ಕಾರ ಆಗಿರ್ಬೋದು, ಈಗಿನ ಸರ್ಕಾರ ಆಗಿರ್ಬೋದು. ಸರ್ಕಾರದ ಪ್ರಕ್ರಿಯೆ ಏನಿದೆ ಲೋಕಸೇವಾ ಆಯೋಗದಲ್ಲಿ, ಆ ಪ್ರಕ್ರಿಯೆಯಲ್ಲಿ ಆ ಅಧ್ಯಾಪಕರ ನೇಮಕಾತಿ ಮಾಡುವಂತ ಪ್ರಕ್ರಿಯೆಯಲ್ಲಿ ಕನ್ನಡ ನೋವಿಂಗ್ ಟೆಸ್ಟ್ ಯಾಕೆ ಮಾಡ್ತಾರೆ? ಹಾಗಿರುವಾಗ ನನ್ನ ಬೇಡಿಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕಲಿತು ಪರೀಕ್ಷೆ ಬರೆದಂತ ಒಬ್ಬ ಅಭ್ಯರ್ಥಿ ಕನ್ನಡ ಗೊತ್ತಿದೆ ಅಲ್ವಾ ಪರೀಕ್ಷೆ ಬರೀಬೇಕಾದ್ದು. ಹಾಗಿರುವಾಗ ಆ ಅಭ್ಯರ್ಥಿಗೆ ಇನ್ನೊಂದು ಸರ್ಟಿಫಿಕೇಟ್ ಕೂಡ ಅಗತ್ಯ ಇಲ್ಲ. ಹಾಗಿರುವಾಗ 2016ರಲ್ಲಿ ಸರ್ಕಾರ ಏನು ಜಾರಿ ಮಾಡಿತ್ತೋ ಆ ಆದೇಶವನ್ನು PSCಯಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ಯಾವುದೇ ರೀತಿಯ ಬೇರೆ ಭಾಷೆಯ ಅಧ್ಯಾಪಕರು ಬರುವುದಿಲ್ಲ. ಹಾಗಿರುವಾಗ ಇಲ್ಲಿ ಕೇವಲ ಮಂಗಲ್ಪಾಡಿ ಒಂದು ಶಾಲೆ ಪ್ರಶ್ನೆ ಅಲ್ಲ, ಸುಮಾರು 4-5 ಅಧ್ಯಾಪಕರು ಇದ್ದಾರೆ. ಗಣಿತ ಆದ್ರೆ ಗಣಿತದಲ್ಲಿ ಒಮ್ಮೆಗೆ ನಿಮ್ಗೆ ಇದು
ಗಣಿತ ಅಂಕ ತರಗತಿಯಲ್ಲಿ ಇದು ಮಾಡ್ಬೋದು. ಆದರೆ ಸೋಷಿಯಲ್ ಸೈನ್ಸ್ ಅಲ್ಲಿ ಕೂಡ ಅದೇ ರೀತಿ ಬಂದಿದ್ದಾರೆ. ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಸರ್ಕಾರ ಮಾಡುವಂತ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ತಾತ್ಕಾಲಿಕವಾಗಿ ತಡೆ ಕೊಡಬೇಕು. ಜೊತೆಗೆ ಕಾಸರಗೋಡಿನ ಕನ್ನಡಿಗರು ನೋಡಿ, ಈಗ ಒಂದು ಮಕ್ಕಳ ಮೇಲೆ ಮಾಡುವಂತ ಘೋರವಾದ ಅನ್ಯಾಯ ಇದು. ಯಾಕಂದ್ರೆ ಆ ಮಕ್ಕಳಿಗೆ ಪಾಪ ಏನು ಗೊತ್ತಿರ್ತದೆ, ಬೆಳಿಗ್ಗೆ ಶಾಲೆಗೆ ಬರ್ತಾರೆ, ಅಲ್ಲಿ ರಕ್ಷಕ ಶಿಕ್ಷಕ ಸಂಘದವರು ಹೋರಾಟ ಮಾಡ್ತಾ ಇದ್ದಾರೆ, ಮಕ್ಕಳು ಶಾಲೆಗೆ ಬರ್ತಾರೆ, ಆ ಮಕ್ಕಳು ಶಾಲೆಯಲ್ಲಿ ಕುಳಿತುಕೊಂಡಿರ್ತಾರೆ, ಅಧ್ಯಾಪಕನಿಗೆ ಮಾತನಾಡ್ಲಿಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ಅವನಿಗೆ ಭಾಷೆ ಗೊತ್ತಿಲ್ಲ. ಮಂಗಲ್ಪಾಡಿ ಶಾಲೆಯಲ್ಲಿ 142 ಮಕ್ಕಳಿದ್ದಾರೆ. ಆ 142 ಮಕ್ಕಳು ಅಚ್ಚ ಕನ್ನಡದ ಮಕ್ಕಳು, ಅವರಿಗೆ ಮಲಯಾಳಂ ಭಾಷೆಯ ಗಂಧಗಾಳಿ ಗೊತ್ತಿಲ್ಲ, ಅಲ್ಲಿ ಬರುವಂತಹ ಅಧ್ಯಾಪಕನಿಗೆ ಕನ್ನಡ ಭಾಷೆಯ ಗಂಧಗಾಳಿ ಗೊತ್ತಿಲ್ಲ. ಹಾಗಿರುವಾಗ ಯಾವ ರೀತಿ ಸಂವಹನ ನಡೀತದೆ, ಯಾವ ರೀತಿ ಅವ ಮಕ್ಕಳಿಗೆ ಪಾಠ ಹೇಳಿಕೊಡ್ಬೇಕು, ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ನಾನು ಇಲ್ಲಿ ಒಂದು ಸಂಖ್ಯೆ ನೋಡಿದೆ. ಮಂಗಲ್ಪಾಡಿ ಶಾಲೆಯಲ್ಲಿ ಸುಮಾರು 420 ಮಕ್ಕಳು ಇದಾರಂತೆ. ಮಂಗಳೂರಿನ ಗ್ರಾಮೀಣ ಭಾಗಗಳಲ್ಲಿ 100 ಮಕ್ಕಳು ಇಲ್ಲ ಸರ್ ಸರ್ಕಾರ ಶಾಲೆಯಲ್ಲಿ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ. ಅಂಥದ್ರಲ್ಲಿ ಕಾಸರಗೋಡಿನಲ್ಲಿ ಅಷ್ಟೊಂದು ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇದ್ದಾರೆ. ಏನ್ ಹೇಳ್ತಾರೆ ಶಂಕರ ಮಾಸ್ಟರ್ ಹೇಳಿ? ಕಾಸರಗೋಡು ಜಿಲ್ಲೆಯಲ್ಲಿ ಇಷ್ಟೊಂದು ಮಂದಿ ಕನ್ನಡ ಮಾಧ್ಯಮದಲ್ಲಿ ಕಲಿತಾರೆ ಅಂತ ಇರುವಾಗ ತಾವು ಆಲೋಚನೆ ಮಾಡಬೇಕಾದ್ದು, ಕೇರಳದಲ್ಲಿ ಆಡಳಿತ ಮಾಡುತ್ತಿರುವಂತಹ ಸರ್ಕಾರ ಭಾಷಾ ಅಲ್ಪಸಂಖ್ಯಾತರಿಗೆ ಅಥವಾ ಕನ್ನಡದ ಶಾಲೆಗಳಿಗೆ ಅಥವಾ ಮಲಯಾಳಿ ಶಾಲೆಗಳಾಗಲಿ ವಿದ್ಯಾಭ್ಯಾಸ ರಂಗದಲ್ಲಿ ಈ ಸರ್ಕಾರ ಎಷ್ಟು ಪ್ರೋತ್ಸಾಹ ಕೊಡ್ತದೆ ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ಮೊದಲಾಗಿ ಅಲ್ಲಿ ಖಾಸಗಿ ಶಾಲೆಗಳನ್ನು ಆಶ್ರಯಿಸುತ್ತಿದ್ದಂತಹ ಎಲ್ಲ ಮಕ್ಕಳು ಖಾಸಗಿ ಶಾಲೆಗಿಂತಲೂ ಹೆಚ್ಚಿನ ಸವಲತ್ತುಗಳು ಇಲ್ಲಿ ಇರುವಾಗ, ಅಧ್ಯಯನದ ಸವಲತ್ತುಗಳನ್ನು ಸರ್ಕಾರ ಒದಗಿಸಿಕೊಡುವಾಗ ಈ ಶಾಲೆಗಳಲ್ಲಿ ಆಕರ್ಷಿತರಾಗಿ ಮಕ್ಕಳೆಲ್ಲರೂ ಬರ್ತಾರೆ. ಈಗ ನಾನು ಅಧ್ಯಾಪಕನಾಗಿದ್ದ ಶಾಲೆಯಲ್ಲಿ 60-70 ಮಕ್ಕಳಿದ್ದಲ್ಲಿ ಈಗ 125 ಮಕ್ಕಳು ಈ ವರ್ಷ ಇದ್ದಾರೆ. ಇಂತಹ ಒಂದು ಬದಲಾವಣೆಯನ್ನ ಸರ್ಕಾರ ಈ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಸವಲತ್ತುಗಳನ್ನು ಕೊಡುವುದರ ಮೂಲಕ ಮಾಡಿದೆ, ಮಕ್ಕಳನ್ನು ಆಕರ್ಷಿಸುವಂತೆ ಮಾಡಿದೆ. ಆಗ ನಾನು ಒಂದು ಹೇಳಿದೆ ಏನಂತ ಹೇಳಿದ್ರೆ, ಈಗ ಅರ್ಷಾದ್ ವರ್ಕಾಡಿ ಅವರು ಹೇಳಿದ್ರು ಎಲ್ಲವೂ ಸರ್ಕಾರ ಮಾಡಬೇಕು, ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದ್ರು. ನಾನು ಇದುವರೆಗೆ ಆದಂತಹ ಈ ಪ್ರಕ್ರಿಯೆಯಲ್ಲಿ ಸರ್ಕಾರದ ಪಾಲು ಇಲ್ಲ ಅಂತ ಹೇಳಿದ್ದೆ ಹೊರತು ಇನ್ನು ಮುಂದೆ ಮಾಡುವ ಬದಲಾವಣೆಗೆ ಸರ್ಕಾರ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ದಲ್ಲ. ಸರ್ಕಾರ ಯೋಚಿಸಿದರೆ ಯಾವ ಬದಲಾವಣೆಯನ್ನು ಮಾಡಬಹುದು, ಮಾಡಬಾರದು ಅಂತ ಇಲ್ಲ. ಈಗ ಆದ ನೇಮಕಾತಿಯಲ್ಲಿ ಸರ್ಕಾರದ ಕೈವಾಡ ಇಲ್ಲ. ಅವರು ಇಂತಹ ಒಂದು ಮಾಹಿತಿಯನ್ನು ಹಾಜರುಪಡಿಸಿ ಅದನ್ನು ಪಡ್ಕೊಂಡಿದ್ದಾರೆ. ಎಷ್ಟು ಸರಿ ತಪ್ಪು ಎನ್ನುವುದು ಮತ್ತೆ ಬಿಟ್ಟು ಅಲ್ಲ, ಈ ಹಿಂದೆ ಆಗದೇ ಇದ್ದದ್ದು ಈಗ ಆಗ್ತಾ ಇದೆ ಅಲ್ಲ, ಹೆಚ್ಚು ಹೆಚ್ಚು ಇದು ಕಂಡು ಬರ್ತಾ ಇದೆ ಅಲ್ಲ, ಆ ರೀತಿಯಾದಂಥ ಬದಲಾವಣೆಗಳು ಅಂತ ಅನ್ನುವಂಥದ್ದು ಇಲ್ಲ. ಮಲಯಾಳಿ ಅಧ್ಯಾಪಕರ ನೇಮಕ ಮಾಡೋದು, ಪಠ್ಯ ಪುಸ್ತಕಗಳು ಇಲ್ಲ, ಮೊದಲಿಗೆ ಮಲಯಾಳಂ ಪಠ್ಯ ಪುಸ್ತಕ ಬರ್ತದೆ, ಆ ನಂತರ ಕನ್ನಡ ಪಠ್ಯ ಪುಸ್ತಕ ಕಾಯಬೇಕಾಗ್ತದೆ. ಇಂಥ ಕೆಲವು ಘಟನೆಗಳು ನಡೆಯುವಾಗ ಇಂತಹ ಸಮಸ್ಯೆಗಳೇ ಈಗ ಕೇರಳದಲ್ಲಿ ಇಲ್ಲ. ಆತ್ಮಾರ್ಥವಾಗಿ ಅವರು ಹೇಳ್ತಾರೆ, ನಾನು ಹೇಳ್ತೇನೆ. ಶಾಲಾ ಆರಂಭದ ಮೊದಲನೇ ದಿವಸವೇ ಪಠ್ಯ ಪುಸ್ತಕಗಳು ತಲುಪಿಸ್ತವೆ. ಅದರಲ್ಲಿ ಸಣ್ಣ ಪುಟ್ಟ ಎಡವಟ್ಟುಗಳಾಗಿದ್ರೆ ಅದಕ್ಕೆ ನಾನು ಅಭಿಮಾನದಿಂದ ಹೇಳ್ತೇನೆ, ಮಲಯಾಳಿಗಳು ಕಾರಣ ಅಲ್ಲ, ಕನ್ನಡಿಗರೇ ಅದಕ್ಕೆ ಪೂರ್ಣ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಈ ಪಠ್ಯ ಪುಸ್ತಕವನ್ನ ಕನ್ನಡದಲ್ಲಿ ತಯಾರಿಸಲಿಕ್ಕೆ ಅಲ್ಲಿ ಆಗುವುದಿಲ್ಲ. ಹಾಗಾಗಿ ಅದರ ಭಾಷಾಂತರ ಮಾಡಿ ನಾವು ಮಾಡಿಕೊಡಬೇಕು. ಈ ಭಾಷಾಂತರ ಮಾಡಲಿಕ್ಕೆ ಹೋಗುವಂತಹ ಅಧ್ಯಾಪಕ ಮಾಡುವ ಎಡವಟ್ಟಿನಿಂದಾಗಿ ಕೆಲವು ಸಣ್ಣ ಪುಟ್ಟ ತೊಂದರೆಗಳು, ಮಲಯಾಳಿ ಶಬ್ದಗಳು ಬಂದಿರಬಹುದು. ಆ ಹೋಗುವ ಅದನ್ನು ಜವಾಬ್ದಾರಿಯಿಂದ ನೋಡ್ಬೇಕಲ್ಲ. ನನ್ನ ಕನ್ನಡ, ನನ್ನ ಭಾಷೆ, ನನ್ನ ಮನೆ ಮಾತು ಇದು ಉಳಿಬೇಕು ಅಂತ ಹೇಳುವ ಆ ಒಂದು ಭಾವನೆ ಅವರಲ್ಲಿಯೂ ಬೇಕು. ಅವರು ಮಾಡುವಂತ ಎಡವಟ್ಟು ಏನೇ ಎಡವಟ್ಟಾದ್ರೆ, ಈಗ ನಿಮ್ಮ ಈ ಸ್ಟುಡಿಯೋದ ಒಳಗೆ ಯಾರು ಏನೇ ಎಡವಟ್ಟು ಮಾಡಿದ್ರು ಹೆಡ್ ಆದಂತ ನಿಮಗೆ ತಾನೇ ಬರುವುದು. ಸರಿ ಬಾಲಕೃಷ್ಣ, ಅಂದ್ರೆ ಇಲ್ಲಿ ಇವತ್ತು ವ್ಯವಸ್ಥೆ ಕಾಸರಗೋಡಿನಲ್ಲಿರುವಂತಹ ಕನ್ನಡವನ್ನು ದಮನ ಮಾಡುವಂತ ಪ್ರಯತ್ನಗಳು ನಡೀತದೆ. ನಿನ್ನೆ ಮಂಗಲ್ಪಾಡಿ GHS ಸ್ಕೂಲ್ನ ವಿದ್ಯಾರ್ಥಿಗಳು ಮತ್ತು ರಕ್ಷಕ ಸಂಘದವರು DDA ಆಫೀಸಿಗೆ ಪಿಕೆಟಿಂಗ್ ಮಾಡೋದಕ್ಕೋಸ್ಕರ, ಧರಣಿ ಮಾಡೋದಕ್ಕೋಸ್ಕರ ಹೋದಾಗ ಅಲ್ಲಿಯ ವಿದ್ಯಾನಗರ ಪೊಲೀಸಿನವರು ಬಂದು ಕೇಸ್ ಹಾಕುವಂತ ಧಮಕಿಯನ್ನು ಕೂಡ ಕೊಡುವಂತ ಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಅಂದ್ರೆ ಇಡೀ ವ್ಯವಸ್ಥೆಯೇ ಕಾಸರಗೋಡನ್ನ ಮಲಯಾಳೀಕರಣ ಮಾಡುವಂತ ಒಂದು ಷಡ್ಯಂತ್ರದ ಭಾಗ ಅನ್ನುವಂಥದ್ದು ನಮಗೆ ಹೇಳಲಿಕ್ಕಿರುವಂಥದ್ದು. ಅಂತೂ ಇಲ್ಲಿ ಈ ಭಾಷಾ ಅಲ್ಪಸಂಖ್ಯಾತರ ಸಂರಕ್ಷಣೆ ಮಾಡಿದ್ರೆ ಬಹುಶಃ ಕಾಸರಗೋಡಿನಲ್ಲಿ ಸಮಸ್ಯೆ ಇರ್ಲಿಕ್ಕಿಲ್ಲ. ಈ ಬಂದಂತಹ ಸರ್ಕಾರಗಳು ಅದನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒಂದು ವಿಷಯ ಸರ್. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ, ವಿರಾಮದ ಬಳಿಕ ಮತ್ತೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಯ ಮೇಲೆ ನಡೆದಿರುವಂಥ ಒಂದಷ್ಟು ವಿವಾದಗಳು, ಮಲಯಾಳ ಶಿಕ್ಷಕರ ನೇಮಕ ಮಾಡಲಾಗ್ತಾ ಇದೆ, ಕನ್ನಡ ಶಾಲೆಗಳ ಮೇಲೆ ಪ್ರಹಾರ ಮಾಡ್ತಾ ಇದೆಯಾ ಅಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಅನ್ನುವಂಥ ಒಂದಷ್ಟು ಪ್ರಶ್ನೆ ಮೇಲೆ ಈಗ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಹರ್ಷದ್ರೆ, ಅಂದರೆ ಅಧಿಕಾರಿಗಳು ಕಾರಣವೋ ಹೌದು ಇದು, ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂಥ ಆಡಳಿತ ಮಂಡಳಿಯು
ಇನ್ನೊಬ್ರು ಮತ್ತೊಂದು ಪರಸ್ಪರ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕಾದಂಥ ಕೆಲಸಗಳು ಇವೆ ಅಲ್ಲ ಅಂತ ನಾನು ಹೇಳುವಂಥದ್ದು ಶಂಕರ್ ರೈ ಮಾಸ್ಟರ್ ಅವರು ಹೇಳಿದ್ರು, ಅಲ್ಲಿ ಸರ್ಕಾರದ ಒಳ್ಳೆಯ ಒಂದು ವ್ಯವಸ್ಥೆಯಿಂದಾಗಿ ಮಕ್ಕಳು ಶಾಲೆಗೆ ಬರ್ತಾರೆ, ಕನ್ನಡ ಶಾಲೆಗೆ ಅಂತ. ನಾನು ಹೇಳುವಂಥದ್ದು ಸರ್ಕಾರಿ ಶಾಲೆಗೆ ಬರುವಂಥದ್ದು, ಅಲ್ಲಿನ ಸರ್ಕಾರಿ ಶಾಲೆಗೆ ಬರುವಂಥದ್ದು ಎಲ್ಲ ಮಧ್ಯಮ ವರ್ಗದವರು, ಬಡವರ ಮಕ್ಕಳು ಎಲ್ಲರೂ ಬರ್ತಾ ಇರುವಂಥ ಬಡವರು, ಮತ್ತೆ ಕನ್ನಡದ ಮೇಲೆ ಅಗಾಧವಾದ ಪ್ರೀತಿಯನ್ನು ಹೊಂದಿದವರು ಅವರು ಅಲ್ಲಿ ಬರುವಂಥದ್ದು. ಯಾಕಂದ್ರೆ ಕಾಸರಗೋಡು ನಿಮ್ಗೆ ಗೊತ್ತಿರೋದು 1956ರ ಮದ್ರಾಸ್ ಏನು ಸರ್ಕಾರ ಇರುವ ಕಾಲಘಟ್ಟದಲ್ಲಿ ಕಾಸರಗೋಡಿನ ಬಹುಭಾಗ ಕರ್ನಾಟಕದ ಜೊತೆಗಿತ್ತು. ಆ ಬಳಿಕ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಬಂದಾಗ ಕಾಸರಗೋಡು ಅನ್ಯಾಯವಾಗಿ ಕೇರಳಕ್ಕೆ ಹೋಗ್ತದೆ. ಆ ಬಳಿಕ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಒಂದು ಆಯೋಗವನ್ನು ಮಾಡ್ತದೆ. ಪಣಿಕರ್ ಅವರು ಮಾಡಿದಂತಹ ತೀರ್ಪು ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಮಹಾಜನ ವರದಿ ಜಾರಿಗೆ ಬರ್ತದೆ. ಆ ಮಹಾಜನ ವರದಿ ಏನಿದೆ ಅಂತ ಸ್ಪಷ್ಟವಾಗಿ ಕಾಸರಗೋಡಿನ ಭೂಭಾಗಗಳು ಕರ್ನಾಟಕ ಸೇರ್ಬೇಕಂತೇಳಿ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಮಹಾಜನ ವರದಿಯನ್ನು ಇವತ್ತಿನ ತನಕ ನಮಗೆ ಜಾರಿ ಮಾಡಲಿಕ್ಕೆ ಆಗಲಿಲ್ಲ. ಅದು ಅಲ್ಲಿ ಇರಲಿ. ನಾವೀಗ ಹೇಳುವಂಥದ್ದು ಕಾಸರಗೋಡಿನಲ್ಲಿ ಬಹುಭಾಗ ಕನ್ನಡಿಗರು ಜಾಸ್ತಿ ಇರುವಂತಹ ಪ್ರದೇಶ. ಆ ಪ್ರದೇಶದಲ್ಲಿ ಅಲ್ಲಿರುವಂತಹ ಕನ್ನಡಿಗರು ಇಂಥ ಸರ್ಕಾರಿ ಶಾಲೆಗಳನ್ನೇ ಆಶ್ರಯಿಸಬೇಕಾಗ್ತದೆ, ಅನುದಾನಿತ ಶಾಲೆಗಳನ್ನು ಆಶ್ರಯಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಖಾಸಗಿ ಶಾಲೆಗಳಲ್ಲಿ ಈ ರೀತಿಯ ಆಂಗ್ಲ ಮಾಧ್ಯಮ ಶಾಲೆಗಳು ಬಂದ ಬಳಿಕ ಅವರು ಬೇರೆ ಶಾಲೆಗಳು ಹೋಗುವಂತ ವ್ಯವಸ್ಥೆಗಳು ಅಲ್ಲಿ ಇರುವುದಿಲ್ಲ. ಹಾಗಿರುವಾಗ ಸ್ವಾಭಾವಿಕವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಏನಿದೆ ಬಹುಭಾಗಗಳ ಕನ್ನಡಿಗರು ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಿದ್ದಾರೆ. ಹಾಗಿರುವ ಕನ್ನಡಿಗರದ್ದು ಸಂರಕ್ಷಣೆ ಮಾಡ್ತಾ ಇದ್ದಾರೋ ಸರ್ಕಾರ ಅಂತ ಕೇಳಿದ್ರೆ ಅವರು ಹೇಳಿದ್ರು ಅದು ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂತ. 2010ರಿಂದ ಉಂಟು ಸರ್ ಈ ಸಮಸ್ಯೆ. 2013ರಲ್ಲಿ ಆದೇಶ ಬಂತು, ಅದರಲ್ಲಿ ನೇಮಕಾತಿ ಆಯಿತು, ಆಗಲೂ ಹೋರಾಟ ಮಾಡಿದ್ದೇವೆ, ಆಗಲೂ ಅವರನ್ನು ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಿರುವಾಗ ಆ ಬಗ್ಗೆ ನಿರ್ಲಕ್ಷ್ಯತನ ಇದೆ ಸರ್ಕಾರದ್ದು. ಲೋಕಸೇವಾ ಆಯೋಗದ ನೇಮಕಾತಿಯಲ್ಲಿ ಕನ್ನಡಿಗರ ಅಲ್ಲದಂತಹ ಮಲಯಾಳಿ ಅಧ್ಯಾಪಕರನ್ನು ಅಲ್ಲಿ ನೇಮಕಾತಿ ಮಾಡುವ ಮೂಲಕ ಅಲ್ಲಿಯ ಕನ್ನಡ ವಿದ್ಯಾರ್ಥಿಗಳನ್ನು ಅವರ ಮೇಲೆ ಅನ್ಯಾಯವಾಗಿ ಅವರಿಗೆ ಸಾಂವಿಧಾನಿಕವಾದಂತಹ ಲಭಿಸಬೇಕಂತ ಹಕ್ಕನ್ನು ಕಸಿದುಕೊಂಡು ಆ ಅಧ್ಯಾಪಕರನ್ನು ನೇಮಕಾತಿ ಮಾಡುವುದು ಒಂದು ಡ್ರಾಮಾ. ಆ ಡ್ರಾಮಾಕ್ಕೆ ಬಗ್ಗೆ ಸರ್ಕಾರಕ್ಕೆ ಹಲವು ಬಾರಿ ನಾನು ಮನವಿ ಕೊಟ್ಟಿದ್ದೇನೆ. ಯಾವ ಸರ್ಕಾರದಿಂದ ನಾನು ಈಗ ಸರ್ಕಾರ ಒಂದು ಪಕ್ಷವನ್ನು ಉದ್ದೇಶಿಸಿಕೊಂಡು ಹೇಳುವುದಲ್ಲ. ಆ ಸರ್ಕಾರ ಯಾವುದೇ ಆಗಲಿ ನಾವು ಕೊಟ್ಟಂತ ಮನವಿಗಳಿಗೆ ಅವರು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಅವರು ಆ ಪ್ರಕ್ರಿಯೆಗಳಿಗೆ ಆವತ್ತೇ ತಡೆಯೊಡ್ಡಬೇಕಿತ್ತು. ಈಗ ಇವತ್ತು ಖಾಲಿ ಶಾಲೆಗಳಲ್ಲಿ ಮಾತ್ರ ಈ ಸಮಸ್ಯೆ ಅಲ್ಲ. ಇವತ್ತು ಗ್ರಾಮ ಕಚೇರಿಗೆ ಹೋಗಲಿ, ಶಂಕರ್ ರೈ ಮಾಸ್ಟರ್ ಇಲ್ಲಿದ್ದಾರೆ, ಅವರು ಗ್ರಾಮ ಕಚೇರಿ ನಿಮಗೆ ತೀವ್ರ ರಸೀದಿ ಕಟ್ತಾರೆ, ನಾವು ನಮ್ಮ ಭೂ ತೆರಿಗೆಯನ್ನು ಕಟ್ತೇವೆ, ಅದರಲ್ಲಿ ಒಂದೇ ಒಂದು ಕನ್ನಡ ಅಕ್ಷರ ಇಲ್ಲ ಕಾಸರಗೋಡು ಜಿಲ್ಲೆಯಲ್ಲಿ. ನೀವೊಂದು ತೆರಿಗೆ ಕಟ್ಟಿದ್ರೆ ಆ ತೆರಿಗೆ ಯಾವ ಭಾಷೆಯಲ್ಲಿ ಮಲಯಾಳಮಲ್ಲಿ ಇರ್ತದೆ, ಅದು ಯಾರ್ದು ಅಂತೇಳಿ ಓದ್ಲಿಕ್ಕೆ ಕೂಡ ಗೊತ್ತಿಲ್ಲ ಅಂತ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಅಂಗನವಾಡಿಗಳಿಗೆ ಮಲಯಾಳಂ ಪುಸ್ತಕ ಸರಬರಾಜು ಮಾಡಿದಂತ ಘಟನೆಗಳು ನಡೆದಿದೆ. ಕಳೆದ ಸರ್ಕಾರ ಅಧ್ಯಾದೇಶ ಜಾರಿ ಮಾಡಿದೆ ಅಂತ ಹೇಳಿದ್ರು ಬಾಲಕೃಷ್ಣ ಮಾಸ್ಟರ್. ಹೌದು, ಆಗ ನಾವು ಹೋರಾಟ ಮಾಡಿದ್ದೇವೆ. ನಾವೀಗ ಆಡಳಿತ ಪಕ್ಷದವರಾಗಿದ್ದು ಕೂಡ ಹೋರಾಟ ಮಾಡಿದ್ದೇವೆ. ಕನ್ನಡದ ಪರವಾಗಿ ನಾವು ಯಾವುದೇ ರಾಜಕೀಯದಲ್ಲಿ ನೋಡಲಿಲ್ಲ, ಹೋರಾಟ ಮಾಡಿದ್ದೇವೆ. ಆಗಲೂ ಕೂಡ ಆದ್ಯದೇಶಕ್ಕೆ ಅಲ್ಲಿನ ಕಾಸರಗೋಡು ಶಾಸಕರು, ಮಂಜೇಶ್ವರ ಶಾಸಕರು, ಒಂದು ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಕಾಸರಗೋಡು ಶಾಸಕರು, ಮಂಜೇಶ್ವರ ಶಾಸಕರು ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಕಾಸರಗೋಡನ್ನು ಅದನ್ನು ಹೊರತುಪಡಿಸಬೇಕೆಂದು ಧ್ವನಿ ಎತ್ತಿದ್ದಾರೆ. ಆ ಬಳಿಕ ಬಂದ ಎಡರಂಗ ಸರ್ಕಾರ ಏನಿದೆ ಅಲ್ಲಿ ಕಡ್ಡಾಯವಾದಂತಹ ಮಲಯಾಳಂ ಆಡಳಿತ ಭಾಷೆಯನ್ನು ಮಾಡಿಕೊಂಡು ಅಲ್ಲಿ ಈಗ ಅಂಗನವಾಡಿಗಳಿಂದ ಪ್ರಾರಂಭಗೊಂಡು ಶಾಲೆಯಿಂದ ಈಗ UP ಶಾಲೆಗಳ ನೇಮಕಾತಿಯದ್ದು ಲಿಸ್ಟ್ ಈಗ ನಿನ್ನೆ ಹೊರ ಬಂದಿದೆ. ಅದರಲ್ಲಿ ಎಷ್ಟು ಮಲಯಾಳಿಗರಿದ್ದಾರೆ ಗೊತ್ತಿಲ್ಲ, ನೋಡಬೇಕಾಗ್ತದೆ. ಈ ರೀತಿ ಇರುವಾಗ ಅಲ್ಲಿ ಭಾಷಾ ಅಲ್ಪಸಂಖ್ಯಾತರನ್ನು ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ಇರುವಂತಹ ಕೇರಳ ಸರ್ಕಾರ ಯಾವುದೇ ರೀತಿ ರಾಜಕೀಯವಾಗಿ ಅವರು ಚಿಂತನೆ ಮಾಡಲಿ, ರಾಜಕೀಯವಾಗಿ ಕೂಡ ಅವರು ಕನ್ನಡಿಗರಿಗೆ ಪರವಾಗಿ CPMನ ಸರ್ಕಾರವಾಗಲಿ ನಮ್ಮ ಪರವಾಗಿ ಧ್ವನಿ ಎತ್ತಾ ಇಲ್ಲ. ಕೇರಳ ಅನ್ನುವಂಥದ್ದು ಮಲಯಾಳಿ ಭಾಷೆಗೆ ರಾಜ್ಯ. ಖಂಡಿತವಾಗಿ ಇದಕ್ಕೆ ಕರ್ನಾಟಕ ಕನ್ನಡ ಭಾಷೆ, ಅಲ್ಲಿ ಕನ್ನಡಿಗರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ ಅಂತ ಅನ್ನುವಂಥದ್ದು. ಮಹಾಜನ ವರದಿಯ ಪ್ರಕಾರ ಕೈಯಾರ ಕಿರಣ್ ರೈ ಅಂತವರು ಬಹಳ ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಅವರಿಗೆ ಅಂದ್ರೆ ಇಡೀ ಒಂದು ಕಾಸರಗೋಡು ಎದ್ದು ಬಂದು ನಾವು ಕರ್ನಾಟಕಕ್ಕೆ ಸೇರ್ತೇವೆ ಅಂತ ಹೇಳಿಲ್ಲ. ಇಲ್ಲ, ನಾವು ಇವತ್ತು ಹೇಳ್ತಾ ಇರೋದು ನಾವು ಭಾಷಾ ಅಲ್ಪಸಂಖ್ಯಾತರು, ನಮ್ಮ ಸಂವಿಧಾನಬದ್ಧವಾದಂತ ನಮ್ಮ ಹಕ್ಕುಗಳೇನಿದೆ, ಭಾಷಾ ಅಲ್ಪಸಂಖ್ಯಾತರಿಗೆ ಸಿಗುವಂತ ಸವಲತ್ತುಗಳೇನಿದೆ, ಭಾಷಾ ಅಲ್ಪಸಂಖ್ಯಾತರ ಹಕ್ಕು ಏನಿದೆ ಅದು ನಮಗೆ ಕೊಡಿ, ಸರ್ಕಾರ ಅದಕ್ಕೆ ನೇತೃತ್ವ ಕೊಡ್ಲಿ. ಯಾಕೆ ಸರ್ಕಾರದಿಂದ ದೂರ ಹೋಗ್ತಾ ಇದೆ? ಸರ್ಕಾರ ನಮ್ಮನ್ನು ದಮನ ಮಾಡ್ತಾ ಇದೆ. ಅಲ್ಲಿ ಕಡ್ಡಾಯವಾದಂತ ಮಲಯಾಳಂ ಭಾಷೆಯನ್ನು ಕಾಸರಗೋಡು ಜಿಲ್ಲೆಯಿಂದ ಹೊರತುಪಡಿಸಿ ಅಂತ ನಾವು ಹೋರಾಟ ಮಾಡ್ತಿದ್ದೇವೆ. ಈ ಮೊದಲ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದೆವು, ಈಗಿನ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದೆವು. ಅಲ್ಲಿ ಕೂಡ ಈಗಿನ ಸರ್ಕಾರ ನೋಡಿ, ಈಗಿನ ಸರ್ಕಾರದ ಪ್ರತಿನಿಧಿಗಳು ಯಾವತ್ತೂ ಕೂಡ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ. ಯಾಕೆ ಧ್ವನಿ ಎತ್ತುತ್ತಿದ್ದಲ್ಲ? ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ, ನಾವು ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತರಾದ ನಮಗೆ ಅಲ್ಲಿ ಅರ್ಹವಾಗಿ ಸಿಗಬೇಕಾದ, ನ್ಯಾಯಯುತವಾಗಿ ಸಿಗಬೇಕಾದಂತ ಸವಲತ್ತು ಏನಿದೆ, ನಮ್ಮ ಹಕ್ಕು ಏನಿದೆ ಅದು ನಮಗೆ ಕೊಡಿ. ಅದಕ್ಕೆ ನಾವು ಕೇಳ್ತಾ ಇದ್ದೇವೆ. ಒಂದು ನಿಮಿಷ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ವಿರಾಮದ ಬಳಿಕ ಮತ್ತೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಕಾಸರಗೋಡು ಕನ್ನಡ ಶಾಲೆಯ ಉಳಿವಿನ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೇವೆ. ಶಂಕರ್ ರೈ ಮಾಸ್ಟರ್ ಅವರೇ, ಈಗಾಗಲೇ ಅವರು ಹೇಳಿದಂತ ಒಂದಷ್ಟು ವಿಚಾರಗಳು ಅಂದ್ರೆ ಕನ್ನಡ ಪರವಾದಂತ ಧೋರಣೆಗಳು ಯಾರಿಂದ ಬರಬೇಕಾದದ್ದು ಅಂತ, ಸರ್ಕಾರದಿಂದ ಬರಬೇಕಾ, ಅಲ್ಲಿ ಕನ್ನಡಿಗರಿಂದ ಬರಬೇಕಾ, ಯಾರು ಕಾಪಾಡಬೇಕಾದ್ದು ಕನ್ನಡ ಶಾಲೆಗಳು? ಕನ್ನಡ ಶಾಲೆಗಳನ್ನು ಕಾಪಾಡಬೇಕಾದ್ದು, ಸಂರಕ್ಷಿಸಬೇಕಾದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಹೇಳುವುದನ್ನು ಒಪ್ಪಿಕೊಳ್ತೇನೆ. ಆದರೆ ಕನ್ನಡದ ಉಳಿವಿಗೆ ಬೇಕಾಗಿ
ಅದರ ಕೆಲಸ ಕಾರ್ಯಗಳನ್ನು ಮಾಡಬೇಕಾದವರು ಯಾರು? ಕನ್ನಡಿಗರು. ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಯಾರಿಗೆ ನನ್ನ ಮೇಲೆ ಸಿಟ್ಟಾದರೂ ಸಮಸ್ಯೆ ಇಲ್ಲ. ಕನ್ನಡಿಗ ಅಂತ ಹೇಳಿಕೊಳ್ಳುವಂತಹ ನಾವು ಅಚ್ಚ ಕನ್ನಡದಲ್ಲಿ ಒಂದು ವಾಕ್ಯವನ್ನು ಹೇಳಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ನಮಗೆ ಕನ್ನಡದ ಮೇಲಿನ ಮಮತೆ ಅಷ್ಟೇ ಇರುವುದು. ಕನ್ನಡಿಗರು ಅಂತ ಹೇಳುವಂತಹ ನಮಗೆ, ನಾವು ಕನ್ನಡವನ್ನು ಸಂರಕ್ಷಿಸಬೇಕಾದಂತಹ ನಾವು ನಮ್ಮ ಮನೆಯ ಮಕ್ಕಳನ್ನು ಕನ್ನಡ ಅಂತ ಹೇಳಿಕೊಳ್ಳುತ್ತಿರುವಂತಹ ಸಾಹಿತಿಗಳಾಗಲಿ, ರಾಜಕಾರಣಿಗಳಾಗಲಿ, ನಮ್ಮಂಥವರಾಗಲಿ, ನಿಮ್ಮಂಥವರಾಗಲಿ ಎಲ್ಲರ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಕಲಿಸ್ತಾರೆ ಅಂತ ಮೊದಲು ನೋಡಬೇಕು. ಕನ್ನಡದ ಬಗ್ಗೆ ನಾವು ಹೋರಾಟ ಮಾಡ್ತೇವೆ, ಕನ್ನಡದ ಬಗ್ಗೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಹೇಳುವಂಥವರು ಯಾರು? ಕೆಲವೊಂದು ಸಂಘಟನೆಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಿಕೊಳ್ಳುತ್ತಾ ಇರುವಂತಹ ಅವರು ಅವರ ಸಂಘಟನೆಗಳ ಅಸ್ತಿತ್ವವನ್ನು ಖಾತರಿಪಡಿಸಿಕೊಳ್ಳುವುದಕ್ಕೆ ಮಾತ್ರ ಹೋರಾಟವನ್ನು ಮಾಡುತ್ತಾರೆ ವಿನಃ ಕನ್ನಡದ ಉಳಿವಿಗಾಗಿ ಅಲ್ಲ. ನಾನು ಅಭಿಮಾನದಿಂದ ಹೇಳಬಲ್ಲೆ, ನಾನೊಬ್ಬ ಕನ್ನಡಿಗ, ನನ್ನ ಮಕ್ಕಳನ್ನು ಕನ್ನಡ ಶಾಲೆಗಳಲ್ಲಿಯೇ ಕಲಿಸಿದ್ದೇನೆ. ಅವರಿಗೆ ಕನ್ನಡದಲ್ಲಿಯೇ ಕಲಿತು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿದ್ದಾರೆ, ಕೆಲಸ ಸಿಗಲಿಲ್ಲ, ಅದು ಬೇರೆ, ಅವರ ದುರ್ಯೋಗ. ಆದರೆ ಕನ್ನಡವನ್ನು ಉಳಿಸಿಕೊಳ್ಳಬೇಕಾದಂತಹ ನಾವುಗಳು ಕನ್ನಡವನ್ನು ಎಷ್ಟು ಪ್ರೋತ್ಸಾಹಿಸಿದೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡಬಲ್ಲೆ. ಕನ್ನಡದ ಸಾಹಿತಿಗಳ ಮಕ್ಕಳೆಲ್ಲರೂ ಕೂಡ ಕನ್ನಡದ ಮಾಧ್ಯಮದ ಶಾಲೆಗಳಲ್ಲಿ ಕಲಿಯುತ್ತಿರುವ ಯಾರೂ ಇಲ್ಲ, ಎಲ್ಲರೂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಾ ಇರುವವರು. ಈ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರದ ಕನ್ನಡಿಗರ ಹಕ್ಕುಗಳನ್ನು ಹೇಗೆ ಸಂರಕ್ಷಣೆ ಮಾಡ್ತಾರೆ? ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಮನೆಗೆ ಹೋದಾಗ ಒಂದು ಹೆಂಗಸು ನನ್ನಲ್ಲಿ ಅಚ್ಚ ಕನ್ನಡದಲ್ಲಿ ಮಾತನಾಡಿದೆ. ನಾನು ಅದನ್ನೇ ತಮ್ಮ ಒಂದು ಗಮನಕ್ಕೆ ತರ್ತೇನೆ. ಅಂಕಲ್ ಬಂದ್ರು ಮಗ, ಫ್ರಿಜ್ಜಿನ ಡೋರ್ ಓಪನ್ ಮಾಡಿ ಒಳಗೆ ಜಗ್ಗಿನಲ್ಲಿ ಆಪಲ್ ಜ್ಯೂಸ್ ಇದೆ, ಅಂಕಲ್ಗೆ ಕೊಡು ಅಂತ ಹೇಳಿದ್ರು. ಇದರಲ್ಲಿ ಎಷ್ಟು ಕನ್ನಡ ಶಬ್ದ ಇದೆ? ಏಕೆ ಕೊಡಿ? ಕನ್ನಡ ಇಲ್ಲ, ಎಲ್ಲ ಆಂಗ್ಲ ಮಿಶ್ರಿತವಾದಂತ. ಕನ್ನಡಿಗರು ಅಂತ ಹೇಳೋದು ನಾನು ಈಗ ಒಟ್ಟಾರೆ ನಾನು ಹೇಳುವಂತದ್ದು, ಇದು ಕನ್ನಡಿಗರ ಮಾತ್ರವಾ ಅಥವಾ ಮಲಯಾಳಿಗರು ಇಂಗ್ಲಿಷ್ ಅನ್ನು ಸೇರಿಸಿ ಮಾತಾಡುದಿಲ್ಲ? ಮಾತಾಡ್ತಾರೆ. ಈಗ ನಾವು ಕನ್ನಡದ ವಿಷಯ ಈಗ ಕನ್ನಡ ಮಾಧ್ಯಮಕ್ಕೆ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳು, ಸರಿ, ಅವರ ಪರಿಸ್ಥಿತಿಯನ್ನು ನೋಡೋಣ. ಅವರ ಪರಿಸ್ಥಿತಿಯನ್ನು ಸಂರಕ್ಷಣೆ ಮಾಡುವುದಕ್ಕೆ ಹೇಳುವಂತ ಒಂದು ವಿಚಾರ. ಈ ಕನ್ನಡವನ್ನು ಉಳಿಸಿಕೊಳ್ಳಬೇಕಾದ್ರೆ ಕನ್ನಡಿಗ ಅಂತ ಹೇಳುವವನ ಮಕ್ಕಳು ಕನ್ನಡದಲ್ಲಿ ಅಧ್ಯಯನ ಮಾಡಬೇಕು ತಾನೆ. ಅವೆಲ್ಲ ಆಂಗ್ಲ ಮಾಧ್ಯಮಕ್ಕೆ ಹೋದ್ರೆ ಈ ಕನ್ನಡ ಶಾಲೆಗಳು ಉಳಿಯುವುದಾದ್ರೆ ಹೇಗೆ? ಕನ್ನಡ ಮಾಧ್ಯಮ ಆ ಕಾರಣದಿಂದಾಗಿ ಇವತ್ತು ಕ್ಷೀಣಿಸ್ತಾ ಇರುವಂತದ್ದು ಇದನ್ನು ಹೇಳುವ ಕಾಸರಗೋಡಿನಲ್ಲಿ ಕನ್ನಡ ಅಂತ ಹೇಳುವಂತದ್ದು. ಅಂದ್ರೆ ಏನ್ ಹೇಳ್ತೀರಿ ಬಾಲಕೃಷ್ಣ ಶೆಟ್ರೆ? ಇತ್ತೀಚಿನ ಹೋರಾಟವೇ ನಿಂತು ಹೋಗಿದೆ ಕನ್ನಡದ ಬಗೆಗಿನ. ಎಲ್ಲೋ ಇಂತ ಸಣ್ಣ ಸಣ್ಣ ಕಾರಣಗಳು ಬಂದಾಗ ಎದ್ದೇಳ್ತವೆ. ಕನ್ನಡವನ್ನು ಉಳಿಸುವುದಕ್ಕೋಸ್ಕರ ಕಾಸರಗೋಡಿನ ಎಲ್ಲ ಜನತೆಯ ಕೆಚ್ಚು ಇನ್ನೂ ಆರಿಲ್ಲ. ಹೋರಾಟ ಮಾಡ್ತಾ ಇದೆ, ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಎಲ್ಲ ಪ್ರಶ್ನೆಗಳು ಬಂದಾಗ ಕಾಸರಗೋಡಿನ ಕನ್ನಡ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡಿದ ಪರಿಣಾಮವಾಗಿ ಇವತ್ತು ಇಷ್ಟಾದರೂ ಇದೆ. ಬಹುಶಃ ಕಾಸರಗೋಡಿನವರು ಹೋರಾಟ ಮಾಡದೇ ಇರ್ತಿದ್ರೆ ತಲಪಾಡಿಯವರೆಗೆ ಈಗಲೇ ಕನ್ನಡ ಮಲಯಾಳೀಕರಣ ಆಗ್ತಿತ್ತು. ಈ ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಕನ್ನಡ ಹೋರಾಟಗಾರ ನಿರಂತರವಾದಂತಹ ಹೋರಾಟದ ಫಲಿತಾಂಶವಾಗಿ ಇವತ್ತು ಇಷ್ಟು ಮಟ್ಟಿಗಾದರೂ ಕನ್ನಡ ಇದೆ. ಆದರೆ ಇದನ್ನು ರಕ್ಷಣೆ ಮಾಡಬೇಕಾದಂಥ ಈ ಲಿಂಗ್ವಿಸ್ಟಿಕ್ ಮೈನಾರಿಟಿಗೆ ಕಾಸರಗೋಡಿನವರಿಗೆ ಇದ್ದಂಥ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥ ಬಾಧ್ಯತೆಗಳು ಸರ್ಕಾರದ್ದು. ಆ ಸರ್ಕಾರವೇ ಕನ್ನಡದ ವಿರುದ್ಧವಾಗಿ ನಿಂತು ಬಿಟ್ರೆ ಅದಕ್ಕೆ ಎಲ್ಲ ರೀತಿಯಲ್ಲಿ ಷಡ್ಯಂತ್ರ ಮಾಡಿ ಮಲಯಾಳೀಕರಣ ಮಾಡುವುದಕ್ಕೋಸ್ಕರ ಪ್ರಯತ್ನ ಮಾಡಿದರೆ ನಾವೆಲ್ಲಿ ಹೋಗುವಂಥದ್ದು? ನಮ್ಮ ಹೋರಾಟ ಅದು ಸೀಮಿತವಾಗಿ ಬಿಡ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ನಾನು ಗಣನೆಗೆ ತೆಗೆದುಕೊಳ್ಳುವಾಗ ಬಹಳ ವರ್ಷಗಳ ಒಂದಷ್ಟು ನಾನು ಗ್ಯಾಪ್ ಅನ್ನು ಕಾಣ್ತಾ ಇದ್ದೇನೆ. ಕನ್ನಡದ ಬಗೆಗಿನ ಬಹಳ ಕಾಳಜಿಯನ್ನ ಕಾಸರಗೋಡಿನಲ್ಲಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದದ್ರಿಂದಲೇ ಇವತ್ತು ಆಚೆಗೆ ನಾವು ಹೋಗ್ತಾ ಇದ್ದ ಹಾಗೆಯೇ ಕನ್ನಡ ಮಯ ಇಲ್ಲ, ಕನ್ನಡ ಮಾಯ ಆಗಿದೆ ಅಂತ ಅನಿಸ್ತದೆ. ಬಹುಶಃ ಈಗ ಮಂಜೇಶ್ವರ ಕುಂಬ್ಳೆ ಕೂಡ ಇಲ್ಲ, ಅದಕ್ಕಿಂತ ಈಚೆ ಮಾತ್ರ ನಾವು ಕನ್ನಡ ಮಾತಾಡೋರಿದ್ದಾರೆ ಅಂತ ಅನ್ನುವಂಥದ್ದು ಏನ್ ಹೇಳ್ತೀರಾ? ನೋಡಿ, ಶಂಕರಯ್ಯ ಅವರ ಮಾತು ಕೇಳುವಾಗ ಊಟ ಆಯ್ತು ಅಂತ ಕೇಳಿದ್ರೆ ಮುಂಡಾಸು ಮೂವತ್ತು ಮಾಡ ಹೇಳಿದೆ ಅಂತ ಮಾತು ಅವರು ಹೇಳಿದ್ರು ಯಾರು ಕನ್ನಡ ಮಾತನಾಡುದಿಲ್ಲ ಅಂತ. ಕನ್ನಡ ಕಲಿಸ್ಲಿಕ್ಕೋಸ್ಕರ ಶಾಲೆಗೆ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದಾರೆ ತಂದೆ ತಾಯಂದಿರು. ಆ ಶಾಲೆಯ ತರಗತಿಯಲ್ಲಿ ಏನು ನಡೀತಾ ಇದೆ ಇದು ಪ್ರಶ್ನೆ ಇವತ್ತಿನ ಚರ್ಚೆ ನಮ್ದು. ಕನ್ನಡ ಮಾತಾಡುದಿಲ್ಲ ಅಂತ ಇರುವಂತ ಆರೋಪ ಅವರದ್ದು. ಕನ್ನಡವನ್ನು ಕಲಿಸ್ಲಿಕ್ಕೋಸ್ಕರ ಶಾಲೆಗೆ ಮಕ್ಕಳನ್ನು ಕಳುಹಿಸಿದ್ದಾರೆ ತಂದೆ ತಾಯಂದಿರು. ಆ ತಂದೆ ತಾಯಂದಿರು ಕಳುಹಿಸಿದ ಮಕ್ಕಳಿಗೆ ಆ ತರಗತಿಯಲ್ಲಿ ಕನ್ನಡ ಕಲಿಸ್ತಾ ಇದ್ದಾರಾ? ಅದು ನಮ್ಮ ಚರ್ಚೆ ಇವತ್ತು. ಅದನ್ನು ಅವರು ಮರೆಸಿಟ್ಟು ಅಲ್ಲಿ ಅವರು ಆ ಸಾಹಿತಿಗಳ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಕಲಿಸ್ತಾರೆ, ಅವರು ತಮಿಳು, ಅದೆಲ್ಲ ಚರ್ಚೆ. ಅವರು ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲಿ ಕನ್ನಡ ಮಕ್ಕಳಿಗೆ ಕನ್ನಡದಲ್ಲಿ ತರಗತಿ ನಡೀತಾ ಉಂಟಾ? ಯಾಕೆ ಅಲ್ಲಿ ಮಲಯಾಳಿ ಅಧ್ಯಾಪಕರು ನೇಮಕ ಮಾಡ್ತಾ ಇದೆ ಸರ್ಕಾರ? ಕೆಲವು ಕನ್ನಡ ಶಾಲೆಗಳು ಮುಚ್ಚುತ್ತಾ ಇರುವಂತ ಪ್ರಯತ್ನಗಳು ನಡೀತಾ ಇದೆಯಾ? ಇದೇ ಕಾರಣಕ್ಕೋಸ್ಕರ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ, ಸರ್ಕಾರವೇ ನೇತೃತ್ವ ಕೊಡ್ತಾ ಇದೆ. ಈ ರೀತಿ ಮಲಯಾಳ ಅಧ್ಯಾಪಕರು ನೇಮಕ ಮಾಡಿದ್ರೆ ಅಲ್ಲಿ ಮತ್ತೆ ಅಂಕಿಅಂಶಗಳೇನಾದ್ರೂ ಹೇಳಿಕ್ಕೆ ಸಾಧ್ಯ ಇದೆ ಅಂತ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದೆ, ಮುಚ್ಚಿದೆ. ಇಲ್ಲಿ ಕಾಸರಗೋಡಿನಲ್ಲಿ ಕೇವಲ ಶಾಲೆ ಮುಚ್ಚುವುದಲ್ಲ, ಕನ್ನಡದ ಒಂದು ಸಂಸ್ಕೃತಿ ಇದೆ. ದಕ್ಷಿಣ
ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿ, ಅಲ್ಲಿಯ ಕಲೆ, ಅಲ್ಲಿಯ ನುಡಿಗಟ್ಟುಗಳು, ಅಲ್ಲಿಯ ಎಲ್ಲ ನಮ್ಮ ಪರಂಪರೆಗಳು ಅದು ನಶಿಸಿ ಹೋಗ್ತಾ ಇದೆ. ಇಲ್ಲಿ ಬಲವಂತವಾಗಿ ಕಡ್ಡಾಯವಾದ ಮಲಯಾಳವನ್ನು ಜಾರಿ ಮಾಡ್ತಾ ಇದ್ದಾರೆ ಸರ್ಕಾರ. ಆ ಜಾರಿ ಮಾಡುವ ಮೂಲಕ ಖಾಲಿ ಶಾಲೆಗಳಿಗೆ ಇದು ಪ್ರಭಾವ ಬೀರುವುದಲ್ಲ. ನಾನು ಆಗಲೇ ಹೇಳಿದೆ, ಗ್ರಾಮ ಕಚೇರಿಗಳಲ್ಲಿ ರಸೀದಿಗಳು ಸಿಗ್ತಾ ಇಲ್ಲ. ಇವತ್ತು ಪ್ರತಿಯೊಂದು ಆಚಾರ ವಿಚಾರಗಳೇನಿದೆ ಅದರ ಮೇಲೆ ಪ್ರಹಾರ ಕೂಡ ಬಲವಂತವಾಗಿ ನಡೀತಾ ಇದೆ. ಅದನ್ನು ಚರ್ಚೆ ಮಾಡಬೇಕು. ಕೇವಲ ನೀವು ಹೇಳಬೇಕು, ಒಬ್ಬ ಕನ್ನಡ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವಂತಹ ಒಬ್ಬ ಅಧ್ಯಾಪಕನಿಗೆ ಕನ್ನಡ ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಇದೆಯಾ? ಅದು ಘೋರವಾದ ಅನ್ಯಾಯ. ಇದನ್ನು ಇತಿಹಾಸ ಯಾವತ್ತೂ ಕ್ಷಮಿಸಲಿಕ್ಕಿಲ್ಲ. ಅದರ ಪರವಾಗಿ ಯಾವ ಅಧ್ಯಾಪಕರಾಗಿ ಕೇವಲ ಪಾರ್ಟಿಗಳಲ್ಲ, ಬಿಜೆಪಿ ಕಾಂಗ್ರೆಸ್ ಯಾವ ಸರ್ಕಾರ ಅಂತ ಹೇಳಿ ಮೊದಲು ಬಂದ ಸರ್ಕಾರ ಆಗಿರ್ಬೋದು, ಈಗ ಇರುವ ಸರ್ಕಾರ. ಈಗ ಬಹಳ ಮುಖ್ಯವಾಗಿ ಒಂದು ಅಧ್ಯಾಪಕನ ಮೇಲೆ ಇಲ್ಲಿ ಇರುವಂತ ಪ್ರಶ್ನೆ ಇಟ್ಕೊಳ್ಳೋಣ. ಈಗ ಮಲಯಾಳಿ ಅಧ್ಯಾಪಕನನ್ನ ಒಂದು ಸಬ್ಜೆಕ್ಟ್ ಅಲ್ಲಿ ಇಡ್ತಾರೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅಂತಿದ್ರೆ ಇದನ್ನ ವಿರೋಧ ಮಾಡಿ ಸರಿ ಇಲ್ಲ, ರಾಜಕೀಯ ಬಿಟ್ಟು ಬಿಡಿ, ಇದು ಸರಿ ಇದ್ರೆ ಸರಿ, ಸರಿ ಇಲ್ಲ ಅಂತಿದ್ರೆ ಯಾರು ಆ ಅಧ್ಯಾಪಕ ಇದ್ದಾನೆ ಅದು ಸರಿ ಇಲ್ಲ ಅಂತ ಒಂದು ತಿಳಿ ಹೇಳುವಂತದ್ದಾಗ್ಲಿ, ಸಂಬಂಧಪಟ್ಟಂತ ಅಧಿಕಾರಿಗೋ ಇಲಾಖೆಗೋ ತಪ್ಪಾಗಿದೆ ಒಪ್ಪಿಕೊಳ್ಳೋಣ. ಇಲ್ಲ, ಈಗ ಒಂದು ಶಾಲೆಯಲ್ಲಿ ಕನ್ನಡ ತರಗತಿಗೆ ಮಲಯಾಳಿ ಅಧ್ಯಾಪಕನನ್ನು ನೇಮಕಾತಿ ಮಾಡಿದ್ದಾರೆ ಎನ್ನುವಂಥದ್ದು ಬಹಳ ಚರ್ಚೆ ಆಗುವಂಥ ವಿಷಯ. ಈಗ ಅಂತ ಒಂದು ಸಮಸ್ಯೆ ಆಗಿದ್ರೆ, ಅವನಿಗೆ ಕನ್ನಡವೇ ಗೊತ್ತಿಲ್ಲದವನಾಗಿದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಸಲಿಕ್ಕೆ ನಮಗೆ ಆಗ್ತದೆ. ಸರ್ಕಾರ ಅದನ್ನು ಇದನ್ನೇ ಇದು ಅಂತೇಳಿ ಹಿಡಿದುಕೊಳ್ಳುವುದಿಲ್ಲ, ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇವೆ. ಉದಾಹರಣೆ, ನಮಗೆ ಎಲ್ಲರಿಗೂ ಟ್ರೈನಿಂಗ್ಗೆ 30 ಟ್ರೈನಿಂಗ್ಗೆ ಕೊಟ್ಟಿದ್ರು. ಅಲ್ಲಿ ಕನ್ನಡ ಗೊತ್ತಿಲ್ಲದವರೇ ಇರುವುದು, ಮಲಯಾಳಿಗಳಲ್ಲಿ ನಮಗೆ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ನಮ್ಮನ್ನೆಲ್ಲ ಸರ್ಕಾರ ಮಾಯಿಪಾಡಿಗೆ ಟ್ರಾನ್ಸ್ಫರ್ ಮಾಡಿ 110 ಮಂದಿಗೆ ಅಲ್ಲಿ ತರಬೇತಿಯನ್ನು ಕೊಟ್ಟಿದೆ. ಈಗ ಒಂದು ಸಮಸ್ಯೆ ಬಂದಾಗ ಅದನ್ನು ಸರ್ಕಾರದ ಮೇಲೆ ಎತ್ತಿ ಕಟ್ಟಿ ದೊಂಬಿ ಗಲಭೆ ಮಾಡುವುದರ ಹೊರತು ಸರ್ಕಾರಕ್ಕೆ ಅದನ್ನು ಮನದಟ್ಟು ಮಾಡಿ ಬೇಕಾದ ವ್ಯವಸ್ಥೆಯನ್ನು ನಮಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಈಗ ಅಡಗಿಸಿಟ್ಟು ಮಾತಾಡಿದ್ದೇನೆ ಅಂತ ಹೇಳಿದ್ರು. ಏನನ್ನು ಅಡಗಿಸಿಟ್ಟಿದ್ದೇನೆ ಅಂತ ಹೇಳಿ ನನಗೆ ಗೊತ್ತಾಗುವುದಿಲ್ಲ. ಕನ್ನಡದ ಮಕ್ಕಳ ಬಗ್ಗೆ ನಾನು ಹೇಳಿದಾಗ, ಕನ್ನಡದ ಮಕ್ಕಳನ್ನು ಕನ್ನಡ ತರಗತಿಗೆ ಸೇರಿಸಿದಲ್ಲಿ ಮಲಯಾಳಿ ಅಧ್ಯಾಪಕರಿಂದ ಪಾಠ ಆಗ್ತದೆ ಅಂತೇಳಿ ಇದು ಸಾರ್ವತ್ರಿಕವಾಗಿ ಆಗ್ತದ? ಒಂದೆರಡು ಕಡೆಗಳಲ್ಲಿ ಎಲ್ಲಿಯಾದ್ರೂ ಒಂದು ಲೋಪದೋಷ ಆಗಿದ್ರೆ ಈ ಅರ್ಷಾದ್ರಂತವರಿಗೆ ನನ್ನಂತವರಿಗೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ. ಅದಕ್ಕೆ ಮುಂದಾಗುವುದರ ಬದಲು ತುಂಬಿ ಇದನ್ನೇ ಒಂದು ಮಹತ್ ಕಾರ್ಯ ಅಂತ ಹೇಳಿಕೊಂಡು ಹೋರಾಟ ಮಾಡುವುದು ಸರಿಯಾ? ಹೋರಾಟ ಬೇಕು, ಸಾತ್ವಿಕವಾದ ಹೋರಾಟದ ಮೂಲಕ ಬದಲಾವಣೆಯನ್ನು ತರುವಂತಹ ಹೋರಾಟ ಬೇಕು. ಕಾಸರಗೋಡು ಜಿಲ್ಲೆ DNCA ಮುಖಾಂತರ ಮಲಯಾಳ ಹೇರುವಂತ ಪ್ರಯತ್ನವನ್ನು ಮಾಡಿದಾಗ ಈ ಮಲಯಾಳ ಪ್ರಶ್ನೆ ಪತ್ರಿಕೆಯನ್ನು ಹರಿದು ಹೋರಾಟ ಮಾಡಿದವರು ನಮ್ಮ ನೇತೃತ್ವ. ಆದ್ರೆ ಆ ಕಾರಣಕ್ಕೋಸ್ಕರ ಅದರ ನಂತರ ಆದಂತ ಎಲ್ಲ ಎಕ್ಸಾಮಿನೇಷನ್ಗಳು ಕೂಡ ಕನ್ನಡದಲ್ಲೇ ಆಗಿತ್ತು. ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರ ತಯಾರಾಗ್ತಿಲ್ಲ. ಒಂದು. ಎರಡನೇದು, ಕಾಸರಗೋಡಿನಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿಗೆ ಇರುವಂತಹ ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕಾದದ್ದು ಕಾಸರಗೋಡಿನ ಜನತೆಯ ಅಗತ್ಯ. ಅದರಲ್ಲಿ ಕಾಂಗ್ರೆಸ್, ಬಿಜೆಪಿ ಅಥವಾ ಕಮ್ಯುನಿಸ್ಟ್ ಅನ್ನುವಂಥದ್ದು ಇಲ್ಲ. ಕಾಸರಗೋಡಿನ ಜನತೆ ಎಲ್ಲರೂ ಪಕ್ಷ ಭೇದವನ್ನು ಮರೆತು ಎದ್ದು ನಿಂತು ಹೋರಾಟ ಮಾಡಬೇಕು. ಆಚೆಗಿನ ಎಲ್ಲ ಮಲಯಾಳಿ ಮಾತನಾಡುವಂತ ಭಾಷೆಯ ಜನ ಬಿಜೆಪಿ ಅಥವಾ ಕಾಂಗ್ರೆಸ್ ಎಲ್ಲ ನಮ್ಮ ಮಲಯಾಳಿ ಭಾಷೆ ಉಳಿಯುವಂತ ಹೇಳಿ. ಆದ್ರೆ ಕಾಸರಗೋಡಿನಲ್ಲಿ ಕನ್ನಡಿಗರು ಎಲ್ಲಾ ಪಕ್ಷದಲ್ಲಿ ಇರುವ ನಮ್ಮ ಭಾಷೆ ಉಳಿಬೇಕಂತ ಕೆಲಸ ಮಾಡಬೇಕಾಗಿದೆ ಆಗಿದೆ ಅಲ್ವೇ? ಖಂಡಿತವಾಗಿ ಇಲ್ಲಿ ಹೋರಾಟ ನಡೆಯುವಾಗ ಆಡಳಿತ ಪಕ್ಷದವರು ದೂರ ನಿಲ್ತಾರೆ. ಕನ್ನಡ ಪರವಾದಂತ ಈ ಮೊದಲು ಯಾವುದೆಲ್ಲ ಹೋರಾಟ ನಡೆದಿದೆ ನಾನು ಓಪನ್ ಆಗಿ ಹೇಳ್ತೇನೆ. ಶಂಕರಯ್ಯ ಮಾಸ್ಟರ್ ಕನ್ನಡ ಅಧ್ಯಾಪಕರು, ಅವರು ಕನ್ನಡಿಗರಾಗಿ ಅವರು ಸರ್ಕಾರದ ಪರವಾಗಿ ಮಾತಾಡ್ತಾರೆ. ಅಲ್ಲಿ ಕೆಲವೊಂದು ಸತ್ಯಗಳನ್ನು ಮುಚ್ಚಿಟ್ಟು ಮಾತಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಅದು ಹೋರಾಟಕ್ಕೆ ಅವರು ನೇತೃತ್ವ ಕೊಟ್ಟಿದ್ರೆ ಹೇಳಿ. ಅವರು ಕನ್ನಡ ಪರವಾದಂತ ಇತ್ತೀಚಿನ ದಿನಗಳಲ್ಲಿ ಯಾವ ಹೋರಾಟದಲ್ಲಿದ್ದಾರೆ? ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಹೇಳ್ತೇನೆ, ಇದು ಮಂಗಲ್ಪಾಡಿ ಇವತ್ತು ಪ್ರಥಮ ಸಮಸ್ಯೆ ಅಲ್ಲ. 2010ರಲ್ಲಿ ಸಮಸ್ಯೆ ಬಂದಾಗ ಅಲ್ಲಿ ಹೋರಾಟ ನಡೆದಿತ್ತು. 2013ರಲ್ಲಿ ಬಂದಾಗ ಎಲ್ಲ ರಾಜಕೀಯ ಪಕ್ಷದ ಹೋರಾಟ ಮಾಡಿತ್ತು. ಈಗ ಏನು ಸರ್ಕಾರದ ಪರವಾಗಿ ಆಡಳಿತದಲ್ಲಿರುವಂತಹ ಆಡಳಿತದ ಪಕ್ಷವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಒಬ್ಬ ಕನ್ನಡಿಗನಾಗಿ ಶಂಕರಯ್ಯ ಮಾಸ್ಟರ್ ಆತರ ಮಾತನಾಡಬಾರದು ಅಂತ ನನ್ನ ಕೇಳಿಕೆ. ಕಾಸರಗೋಡಿನ ನೆಲ ಏನಿದೆ, ಕಾಸರಗೋಡಿನ ಸಂಸ್ಕೃತಿ ಏನಿದೆ, ಕಾಸರಗೋಡಿನ ಪರಂಪರೆ ಏನಿದೆ, ಅದು ಕನ್ನಡಿಗವಾದಂತಹ ಪರಂಪರೆ. ಆ ಕನ್ನಡಿಗ ಭಾಷೆ ಅಲ್ಪಸಂಖ್ಯಾತ ಪರಂಪರೆ, ಸಂವಿಧಾನಬದ್ಧವಾದ ಹಕ್ಕನ್ನು ನಾವು ಕೇಳ್ತಾ ಇರೋದು. ನಮ್ಗೆ ಯಾರ ಔದಾರ್ಯ ಬೇಡ, ರಾಜ್ಯ ಸರ್ಕಾರದ ಔದಾರ್ಯ ಬೇಡ, ನಮ್ಗೆ ಯಾವ ಔದಾರ್ಯವನ್ನು ನಾವು ಕೇಳ್ತಾ ಇಲ್ಲ. ಅಲ್ಲಿ ಕನ್ನಡಿಗರಾದ ನಮಗೆ ಸಿಗುವಂತ ಸವಲತ್ತು ಏನಿದೆ, ನಮಗೆ ಸಿಗಬೇಕಾದಂತ ನ್ಯಾಯವಾಗಿ ಸಿಗಬೇಕಾದ್ದು. ಇವತ್ತು ಆ ಮಕ್ಕಳ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ, ಅಧ್ಯಾಪಕರ ನೇಮಕ ಮಾಡಿ ಪ್ರಹಾರ ಮಾಡ್ತಾ ಇದೆ. ಅದು ತೀವ್ರವಾಗಿ ಖಂಡಿಸ್ತೇವೆ. ನಾವು ಕನ್ನಡಿಗರಾಗಿ ಮಾತನಾಡೋಣ, ನಾವು ರಾಜಕೀಯ ಪಕ್ಷವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಿನಿಕತನಕ್ಕೆ ಒಳಗಾಗುವುದು ಕೂಡ ಬೇಕಾಗಿಲ್ಲ. ಆದ್ರೆ ನಾನು ಹೇಳುವಂತದ್ದು
ಒಂದು ಭಾಷೆಯ ಸಂಸ್ಕೃತಿ ಅಂತ ಅನ್ನುವಂಥದ್ದು ಏನು, ಅದು ಯಕ್ಷಗಾನ ಆಗಿರಲಿ, ಇನ್ನಿತರ ಎಲ್ಲ ಸಾಂಸ್ಕೃತಿಕವಾದಂಥ ಪ್ರಕಾರಗಳಾಗಿರಲಿ, ಆ ಒಂದು ಭಾಷೆಯಲ್ಲಿ ಇರುವಾಗ ಆ ಭಾಷೆ ನಾಶ ಆದ ಕೂಡಲೇ ಈ ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಮತ್ತು ಪರಂಪರೆಗಳು ಕೂಡ ನಾಶ ಆಗ್ತಾ ಹೋಗ್ತದೆ. ಹಾಗಾಗಿ ಎಲ್ಲಾ ಪಕ್ಷಗಳಲ್ಲಿ ಇರುವಂತಹ ಕನ್ನಡಿಗರು ಆ ಸಂಸ್ಕೃತಿಯನ್ನು ಒಪ್ಪುವವರು ಇದರ ಮೇಲೆ ಕೆಲಸ ಮಾಡಬೇಕಾದ ಅಗತ್ಯ ಹೋರಾಟವೋ ಇನ್ನೊಂದು ಮತ್ತೊಂದು ನನ್ಗೆ ಗೊತ್ತಿಲ್ಲ, ಅಗತ್ಯ ಇದೆ ಅಂತ ಶಂಕರೇಮಠ. ಸಂಸ್ಕೃತಿಯನ್ನ ಉಳಿವಿಗೆ ಬೇಕಾಗಿ ಕನ್ನಡಿಗರೆಲ್ಲರೂ ಒಂದಾಗಿ ಹೋರಾಟ ಮಾಡುವುದಿದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ, ನಾನು ಸೇರ್ಕೊಳ್ತೇನೆ. ನೀವು ಹೋರಾಟ ಆರಂಭ ಮಾಡುವ ಮೊದಲೇ ಕೇರಳದಲ್ಲಿರುವಂತಹ ಒಂದು ಸ್ಥಿತಿ, ಹೋರಾಟ ಮಾಡುವ ಮೊದಲೇ ಅದಕ್ಕೆ ರಾಜಕೀಯವಾದ ಬಣ್ಣವನ್ನು ಲೇಪಿಸಿಕೊಂಡು ಮಾಡ್ತಾರೆ ಒಂದು. ಮತ್ತೆ ಕನ್ನಡದ ಸಂಘಟನೆಗಳು ಕಾಸರಗೋಡಿನಲ್ಲಿ ಒಂದು 7-8 ಸಂಘಟನೆಗಳಿವೆ. ಈ ಸಂಘಟನೆಗಳ ಒಳಗೆಯೇ ಐಕ್ಯ ಇಲ್ಲ. ಇವರ ನೇತೃತ್ವದಲ್ಲಿ ಒಂದು ಸಂಘಟನೆ, ನನ್ನ ನೇತೃತ್ವದಲ್ಲಿ ಒಂದು ಸಂಘಟನೆ, ಮತ್ತೊಬ್ಬರ ನೇತೃತ್ವದಲ್ಲಿ ಒಂದು ಸಂಘಟನೆ. ಇದಲ್ಲ ಕನ್ನಡದ ಅಭಿಮಾನ ನಾನು ಹೇಳುವಂತ. ಅವರ ನೇತೃತ್ವ ಇವರ ನೇತೃತ್ವ ಎಲ್ಲರ ನೇತೃತ್ವ ಇರ್ಲಿ ಸರ್, ನಾನು ಹೇಳುವಂತದ್ದು ಎಲ್ಲರೂ ಕನ್ನಡಕ್ಕಾಗಿ ಹೋರಾಟ ಮಾಡೋದಾಗಿದ್ರೆ ಅಳಿವು ಉಳಿವಿನ ಪ್ರಶ್ನೆಗೆ ಅವರು ಎದ್ದು ನಿಂತಿದ್ದಾರೆ ಅಂತ ಅನ್ನೋದು ಆಗ್ತದೆ ಅಲ್ವಾ? ಸರಿ, ಒಂದಾಗಿ ಹೋರಾಟ ಮಾಡಿದ್ರೆ ಸರಿ. ಇದು ನಿಮ್ಮ ಹೋರಾಟ ಒಂದು ಕಡೆ, ನನ್ನ ಹೋರಾಟ ಒಂದು ಕಡೆ ಆಗುವುದರಿಂದ ಇದು ಆಗುವಂತದ್ದು. ಸರ್ಕಾರವನ್ನ ಸಂರಕ್ಷಿಸಬೇಕಾಗಿ ನಾನು ಮಾತಾಡಿದ್ದು ಅಂತ ಹೇಳಿದೆ, ಸಂರಕ್ಷಣೆ ಮಾಡಬೇಕಾದವನೇ ನಾನು. ಆದ್ರೆ ಸರ್ಕಾರ ತಪ್ಪಿದಲ್ಲಿ ಅದಕ್ಕೆ ತಿದ್ದಿ ಹೇಳುವಂತ ಜವಾಬ್ದಾರಿಯೂ ನನಗಿದೆ. ಅದು ಇಲ್ಲ ಅಂತೇಳಿ ಅದನ್ನು ಬಿಟ್ಟುಕೊಂಡು ಮಾಡುವುದಲ್ಲ. ಸರ್ಕಾರ ಮಾಡುವಂತ ಎಲ್ಲಾ ಕಾರ್ಯಗಳನ್ನು ನಾನು ಒಪ್ಪಿಕೊಳ್ತೇನೆ. ಸರ್ಕಾರ ಎಲ್ಲಿ ಕನ್ನಡಿಗರಿಗೆ ಅನ್ಯಾಯ ಮಾಡಿದೆ? ಕಾಸರಗೋಡಿನ ಜಿಲ್ಲಾಧಿಕಾರಿ ಅವರು ಕನ್ನಡಿಗರಾಗಬೇಕಂತ ಹೇಳುವಾಗ ಯೋಗ್ಯ ವ್ಯಕ್ತಿಯಾದಂತಹ ನಂದಿಕೇಶ್ ಸರ್ ಅವರನ್ನು ಮಾಡಿದ್ದು. ಯಾಕೆ ಮಾಡಿದ್ದು? ಅವ್ರಿಗೆ ಅಚ್ಚ ಮಲಯಾಳಿ, ಅವರನ್ನು ಕನ್ನಡಿಗನನ್ನ ಅಂತ ಹೇಗೆ ಗುರುತಿಸಿದ್ದು? ಅವರು ಕನ್ನಡವನ್ನು ಕಲಿತು ಕನ್ನಡ ಅಧ್ಯಾಪಕರಾಗಿ ಕನ್ನಡ ಶಾಲೆಗಳಲ್ಲಿ ಪಾಠ ಮಾಡ್ತಾ ಇದ್ದರು. ಒಂದು ಸಣ್ಣ ಪುಟ್ಟ ಎಡವಟ್ಟು ಎಲ್ಲಿಯಾದ್ರೂ ಆಗಿದ್ರೆ ಅದಕ್ಕೆ ಸರ್ಕಾರವನ್ನು ಪಕ್ಷವನ್ನು ದೂರುವುದರ ಬದಲು ಅದನ್ನು ನಿಭಾಯಿಸುವುದಕ್ಕೆ ನಾವು ಹೋರಾಡೋಣ. ಅದು ಒಂದಾಗಿ ಅದರ ಎಡೆಯಲ್ಲಿ ರಾಜಕೀಯ ತುರುಕಿಸುವುದಕ್ಕೆ ಹೋಗಬಾರದು ಅಂತ ಹೇಳುವುದು ನನ್ನ ಅನಿಸಿಕೆ. ಓಕೆ, ಇಲ್ಲಿ ಈಗ ನಾನು ಆಗಾಗಲೇ ಹೇಳಿದ ಹಾಗೆ ಇಡೀ ಕೇರಳ ಮಲಯಾಳಿ ಭಾಷೆ ಮಾತನಾಡುವಂಥ ಜನರ ಒಂದು ರಾಜ್ಯ ಅಂತ ಅನ್ನುವಂಥದ್ದು ಅಧಿಕೃತವಾಗಿ ಅಲ್ಲಿ ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಭಾಷಾ ಅಲ್ಪಸಂಖ್ಯಾತರು ಆಗ್ತಾರೆ. ಆದರೆ ಈಗಾಗಲೇ ಮಹಾಜನ ವರದಿಯ ಪ್ರಕಾರ ಬಂದಿರುವಂಥದ್ದು ಈ ಹಿಂದಿನ ಹೋರಾಟಗಳು ಕೈಯಾರರಂಥವರು ಬಹಳಷ್ಟು ಹೋರಾಟ ಮಾಡಿ ಸವೆದು ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ. ಅಂದ್ರೆ ಕನ್ನಡಿಗರಲ್ಲಿ ಅಲ್ಲಿ ಎಲ್ಲವೂ ಕೂಡ ಭಾಷೆಯನ್ನ ಕಳ್ಕೊಳ್ಳುವುದರ ಜೊತೆಗೆ ಎಲ್ಲವನ್ನು ಕಳ್ಕೊಳ್ತಾ ಇದ್ದೇವೆಯೋ, ಆಚೆ ಈಚೆ ಹೋಗ್ತಾ ಇದ್ದಾಗೆ ಕನ್ನಡ ಭಾಷೆ ಅರಿಯದ ಜನ ಈಗ ಕಾಸರಗೋಡಲ್ಲಂತೂ ಖಂಡಿತ ನನಗಂತೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಅರ್ಥ ಆಗುವಂಥ ಜನರು ಕೂಡ ಇಲ್ಲವೋ ಅಂತ ಒಂದು ಪ್ರಶ್ನೆ ಬಂದಿರುವಂಥದ್ದು. ಅಂದ್ರೆ ಯಾವಾಗ ಶಾಲೆಗಳು ಮುಚ್ಚುತ್ತಾ ಹೋಗ್ತವೆಯೋ ಆ ಶಾಲೆಗಳಲ್ಲಿ ಈ ರೀತಿಯ ಮಲಯಾಳಿ ಏರಿಕೆ ಆಗ್ತದೋ ಅಥವಾ ಕನ್ನಡ ಕಲಿಯುವಂಥ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾರೋ ಆಗ ಇಡೀ ಭಾಷೆಯ ಮೇಲೆ ಪ್ರಹಾರ ಆಗ್ತದೆ ಅಂತ ಅನ್ನುವಂಥದ್ದು. ಹಾಗಾಗಿ ಆ ಒಂದು ವಾತಾವರಣ ಇವತ್ತು ಸೃಷ್ಟಿ ಆಗ್ತಾ ಇದೆಯಾ ಕಾಸರಗೋಡಿನಲ್ಲಿ? ಇದು ಆತಂಕ ತರೋ ವಿಚಾರ ಅಲ್ವಾ ಬಾಲಕೃಷ್ಣ? ಖಂಡಿತವಾಗಿಯೂ ಕಾಸರಗೋಡಿನಲ್ಲಿ ಸ್ಥಿತಿಯೇ ಇರುವಂಥದ್ದು. ನಿಧಾನವಾಗಿ ಬರುವಂಥ ಅಧಿಕಾರಿಗಳು ಕಾಸರಗೋಡಿನಲ್ಲಿರುವಂಥ ಕನ್ನಡದವರನ್ನ ನಿರ್ಮೂಲನೆ ಮಾಡುವಂಥ ಪ್ರಯತ್ನಗಳು ನಿರಂತರವಾಗಿ ಸ್ಲೋ ಆಗಿ ನಡೀತಾ ಇದೆ. ಊರು ಕಾಸರಗೋಡು. ಹೌದು, ಖಂಡಿತವಾಗಿಯೂ. ಆದ್ದರಿಂದ ಇಲ್ಲಿ ಇರುವಂತದ್ದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರುವಂತ ಹಕ್ಕುಗಳನ್ನ ಸಂರಕ್ಷಣೆ ಮಾಡಿದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಆಗುತ್ತೆ. ಕಾಸರಗೋಡು ಜಿಲ್ಲೆಯಲ್ಲಿ ಇದ್ದಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ಕೊಡಬೇಕು ಅಂತ, ಎಲ್ಲ ಅರ್ಜಿಗಳನ್ನು ಕೂಡ ಕನ್ನಡದಲ್ಲಿ ಕೊಡಬೇಕು ಅನ್ನುವಂಥ ಅಧ್ಯಾದೇಶಗಳು ಇದ್ರೂ ಕೂಡ ಕಾಸರಗೋಡಿನಲ್ಲಿ ಒಂದೇ ಆಫೀಸಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಥವಾ ಕನ್ನಡದಲ್ಲಿ ಅರ್ಜಿಗಳು ಸಿಗ್ತಾ ಇಲ್ಲ, ಕೊಟ್ಟರೆ ಅದಕ್ಕೆ ಫಲವೂ ಸಿಕ್ಕುತ್ತಾ ಇಲ್ಲ. ಅಂದ್ರೆ ಅಲ್ಲಿ ವ್ಯಾಪಕವಾದಂಥ ಕನ್ನಡದವರನ್ನ ದಮನ ಮಾಡುವಂಥ ಪ್ರವೃತ್ತಿಗಳು ನಿರಂತರವಾಗಿ ನಡೆದ ಪರಿಣಾಮವಾಗಿ ಕಾಲಕ್ರಮೇಣವಾಗಿ ಕನ್ನಡ ಇಲ್ಲದೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ನಮಗಿರುವಂಥ ಗೊಂದಲ ಅಥವಾ ನಮಗಿರುವಂಥ ಹೆದರಿಕೆ. ಅಂತೂ ಕಾಸರಗೋಡಿನಲ್ಲಿರುವಂಥ ಲಿಂಗ್ವಿಸ್ಟಿಕ್ ಮೈನಾರಿಟಿಯವರಿರುವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕಾದ್ದು ಸರ್ಕಾರ ಬಾಧ್ಯತೆ ಎಷ್ಟು, ಅದು ಕಾಸರಗೋಡಿನಲ್ಲಿಯ ಜನತೆಯದ್ದು. ಮಲಯಾಳೀಕರಣ ಅಂತ ಅನ್ನುವಂಥದ್ದು ಬಹುಶಃ ನಾವು ಈ ಭಾಗದಲ್ಲಿ ಹೇಳುವ ಹಾಗೆ ಇದು ಕಾಂಗ್ರೆಸ್ ಆಡಳಿತ UDF ಇರುವಾಗಲೂ ನಡೆದಿದೆ ಅಥವಾ LDF ಇರುವಾಗಲೂ ನಡೆದಿದೆ, ಗೊತ್ತಿಲ್ಲ ನನಗೆ ಬಿಜೆಪಿ ಅಧಿಕಾರಕ್ಕೆ ಬಂದರೂ ಕೂಡ ನಡೀತದ ಇರುವಂತ. ಅಂದ್ರೆ ಇಡೀ ಒಂದು ಕೇರಳದ ಮಲಯಾಳಿ ಭಾಷೆಗರ ಹಿತಾಸಕ್ತಿಯ ಆಧಾರದಲ್ಲಿ ನಡೀತಾ ಇದೆ. ಇದರಲ್ಲಿ ನಾನು ಮೊದಲ ಚರ್ಚೆ ಪ್ರಾರಂಭದಲ್ಲಿ ಹೇಳಿದೆ ರಾಜಕೀಯವಾಗಿ ನಾನು ಮಾತನಾಡುವುದಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ರಾಜಕೀಯವಾಗಿ ಮಾತನಾಡಿದ್ರೆ ಇದಕ್ಕೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಭಾಷೆಯ ವಿಷಯ ಬರುವಾಗ ಎಲ್ಲ ರಾಜಕೀಯ ಪಕ್ಷದವರು ಒಂದಾಗ್ತಾರೆ. ರಾಜಗೋಪಾಲ್ ಅವರು ಹೇಳಿದ್ರು ಮಲಯಾಳ ಭಾಷೆಯನ್ನು ಕಡ್ಡಾಯ ಜಾರಿ ಮಾಡ್ಬೇಕಂತ.
ಹೇಳಿದ್ದಾರೆ. ಅವರು ಬಿಜೆಪಿ ಶಾಸಕರಲ್ವಾ? ಹಾಗಿರುವಾಗ ಕಾಸರಗೋಡು ಬಿಜೆಪಿ ಅವರು ಹೋರಾಟ ಮಾಡುದಿಲ್ಲ, ಮಾಡ್ತಾರೆ. ಈಗ ಶಂಕರಯ್ಯ ಮಾಸ್ಟರ್ ಹೇಳಿದ್ರು ರಾಜಕೀಯ ಮಾಡಬಾರ್ದಂತ. ಮಲಯಾಳಮನ್ನು ಕಡ್ಡಾಯವಾಗಿ ಜಾರಿ ಮಾಡುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯನ್ನು ಮುತ್ತಿಗೆ ಹಾಕ್ತಾರೆ. ಕಾಸರಗೋಡಿನಲ್ಲಿ ಸಹಸ್ರಾರು ಸಂಖ್ಯೆಯ ಕನ್ನಡಿಗರು ಮುತ್ತಿಗೆ ಹಾಕ್ತಾರೆ. ಆ ಮುತ್ತಿಗೆ ದಿಗ್ಬಂಧನ ಮಾಡುವಾಗ ಎಲ್ಲೋ ರಾಜಕೀಯ ಪಕ್ಷದವರು ಅಲ್ಲಿ ಇದ್ರು. ಅಧ್ಯಾಪಕ ಸಂಘಟನೆಯವರು ಇದ್ರು, ಮಕ್ಕಳಿದ್ರು, ಮತ್ತೆ ಬಿಜೆಪಿ ಅವರಿದ್ರು, ಕಾಂಗ್ರೆಸ್ಸಿನವರದ್ದು, ಮುಸ್ಲಿಂ ಲೀಗ್ನವರು ಎಲ್ಲ ಇದ್ರು. ಯಾಕೆ ಸಿಪಿಎಂ ಆಡಳಿತ ಪಕ್ಷದವರು ಅಲ್ಲಿಗೆ ನೇತೃತ್ವಗೊಳ್ಳಿಗೆ ಬರಲಿಲ್ಲ? ನೋಡಿ, ಸಂಘಟಿತವಾಗಿ ಹೋರಾಟ ಮಾಡುದು ಅಂತ ಹೇಳಿದ್ರೆ ಎಲ್ಲರೂ ಅವರವರ ಸ್ವಮನಸ್ಸಿನಿಂದಾಗಿ ಬಂದು ಜಿಲ್ಲಾಧಿಕಾರಿ ಕಚೇರಿ ದಿಗ್ಬಂಧನ ಆಗ್ತಾರೆ. ಯಾಕೆ ಆ ಸಿಪಿಎಂ ಪಕ್ಷದ ಮುಖಂಡರು ಅಲ್ಲಿ ಬಂದು ನಮಗೆ ನೇತೃತ್ವವನ್ನು ಕೊಡ್ಲಿಲ್ಲ? ಅವ್ರ ನೇತೃತ್ವ ಕೊಡ್ಲಿ, ನಾವು ಅವ್ರ ಹಿಂದೆ ಹೋಗ್ತೇವೆ. ಆಡಳಿತ ಪಕ್ಷದವರು ನೇತೃತ್ವ ಕೊಡ್ಲಿ. ಹಾಗಾದ್ರೆ ಕನ್ನಡಿಗರ ಒಗ್ಗಟ್ಟು ಅಂತ ಅನ್ನುವಂಥದ್ದು ಅಲ್ಲಿ ರಾಜಕೀಯವಾಗಿ ಆಡಳಿತ ಪಕ್ಷ ರಾಜಕೀಯವಾಗಿ ಬೇರ್ಪಾಡು ಮಾಡ್ತಾ ಇದೆ. ನಾನು ಇವತ್ತು ಶಂಕರಯ್ಯವರ ಮಾತುಗಳಿಂದ ಕೇಳಿ ಬಂದದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರವರ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸಂಘಟಿತವಾದಂತಹ ಹೋರಾಟ ಅಲ್ಲಿ ಆಗುವ ಸಂದರ್ಭದಲ್ಲಿ ಕೂಡ ಆಡಳಿತ ಪಕ್ಷ ನಮಗೆ ಸಹಕಾರ ಕೊಡಲಿಲ್ಲ. ನಮ್ಮ ಮೇಲೆ ಕೇಸು ಆಗಿತ್ತು. ಅಲ್ಲಿ ಹೋರಾಟ ಏನು ಮಾಡಿದ್ದಾರೆ, ಅವರ ಪ್ರತಿಯೊಬ್ಬರ ಮೇಲೆ ಸುಮಾರು 600ಕ್ಕೂ ಮಿಕ್ಕಿದ ಮೇಲೆ ಜನರ ಮೇಲೆ ಕೇಸು ದಾಖಲು ಮಾಡುವಂತಹ ಪ್ರಕ್ರಿಯೆ ನಡೆಯಿತು. ಒಂದು ಭಾಷೆಯ ಪರವಾಗಿ ಹೋರಾಟ ಮಾಡುವಾಗ ಆ ಸರ್ಕಾರ ನಮ್ಮ ಮೇಲೆ ಕೇಸು ಹಾಕಬಾರ್ದಿತ್ತು. ಯಾಕಂತ ಹೇಳಿದ್ರೆ ಭಾಷಾ ಅಲ್ಪಸಂಖ್ಯಾತರ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡಿರುವಂತದ್ದು. ಆಗಿರುವಾಗ ಆ ಸರ್ಕಾರ ನಮ್ಮ ಮೇಲೆ ಅನ್ಯಾಯವಾಗಿ ಗದಾಪ್ರಹಾರ ಮಾಡ್ತಾ ಇದೆ ಎಂಬುದ ಇದು ಖಂಡನೆ ಕೂಡ ನಮ್ಮದು. ಕೊನೆಯದಾಗಿ ಬಾಲಕೃಷ್ಣ ಶೆಟ್ಟಿ ಏನ್ ಹೇಳ್ತೀರಿ? ಕಾಸರಗೋಡಿನ ಜನತೆಯ, ಕಾಸರಗೋಡಿನಲ್ಲಿರುವಂತಹ ಈ ಲಿಂಗ್ವಿಸ್ಟಿಕ್ ಮೈನಾರಿಟಿಯವರ ಎಲ್ಲ ಹಕ್ಕುಗಳು ಸಂರಕ್ಷಿತ ಆಗಬೇಕು. ಅದಕ್ಕೆ ಸರ್ಕಾರಗಳು ತಯಾರಾಗಬೇಕು. ಕಾಸರಗೋಡಿನ ಜನತೆ ಕೂಡ ಎದ್ದು ನಿಂತು ಎಲ್ಲ ರಾಜಕೀಯ ಪಾರ್ಟಿಗಳನ್ನು ಬಿಟ್ಟು, ರಾಜಕೀಯ ವೈಷಮ್ಯಗಳನ್ನು ಬಿಟ್ಟು ಈ ಹಕ್ಕುಗಳ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲ ಒಗ್ಗೂಡಿ ಹೋರಾಟ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಸರ್, ರಾಜಕೀಯ ಬಿಟ್ಟು ಕನ್ನಡ ಪರವಾಗಿ ಮಾಡಬೇಕಾದೇನು? ನಾನು ಆಗ ಹೇಳಿದ್ದಲ್ಲಿಂದಲೇ ನಾನು ಮುಂದುವರಿಸುವಂತಹದ್ದು, ಕನ್ನಡದ ಉಳಿವಿಗಾಗಿ ರಾಜಕೀಯವನ್ನು ಬಿಟ್ಟು ಹೋರಾಟ ಮಾಡಬೇಕೆನ್ನುವಂತಹ ಹಿರಿಯರಾದಂತಹ ಬಾಲಕೃಷ್ಣ ಶೆಟ್ಟರಾಗ್ಲಿ, ಹರ್ಷದ್ ವರ್ಕಡ್ ಆಗಲಿ ಹೇಳಿದ್ದರಲ್ಲಿ ನನಗೆ ಯಾವುದೇ ವಿರೋಧ ಇಲ್ಲ. ಆದರೆ ಹೋರಾಟ ಆರಂಭ ಮಾಡುವ ಮೊದಲು ಇಂತಹ ಒಂದು ಸಮಸ್ಯೆ ಇದೆ, ನಮಗೆ ಹೀಗೆ ಮಾಡಬೇಕು ಎನ್ನುವಂಥ ಒಂದು ಸಮಾಲೋಚನೆಯನ್ನು ಮಾಡಲಿಕ್ಕೆ ಯಾಕೆ ಒಗ್ಗೂಡಿಸುವುದಿಲ್ಲ? ಈಗ ಇವರು ಹರ್ಷದ್ ವರ್ಕಡಿ ಅವರು ಸಮರವನ್ನ ಘೋಷಣೆ ಮಾಡಿದ್ರು, ನಾಡಿದ್ದು ಸಮರ ಮಾಡ್ತೇವೆ ನೀವು ಬರಬೇಕು ಅಂತ ಹೇಳಿದಾಗ ರಾಜಕೀಯದ ಇಚ್ಛಾಶಕ್ತಿ ಇರುವ ಒಬ್ಬನಿಗೆ ಬರಲಿಕ್ಕೆ ಆಗುವುದಿಲ್ಲ. ಆಗ ಅಲ್ಲಿ ಏನು ಮಾಡಬೇಕು? ಹರ್ಷದ್ರಂತವರು, ಬಾಲಕೃಷ್ಣನ್ ಅಂತವರು, ನನ್ನಂತವರನ್ನೆಲ್ಲ ಸೇರಿಸಿ ಒಂದು ನಿಮಿಷ ಸಮರ ಮಾಡುವುದಿದ್ರೆ ಅದಕ್ಕೆ ಬರ್ಲಿಕ್ಕೂ ಸಾಕು, ಬರದೇ ಇದ್ರೆ ಯಾವುದೊಂದು ಮದುವೆಗೆ ಕರೆಯುವ ಆಮಂತ್ರಣ ಅಲ್ಲ, ಇದೊಂದು ಹೋರಾಟ. ಅವರು ಸ್ವಯಂ ಮನಸ್ಸಿನಿಂದ ರಂಗಕ್ಕೆ ಬರಬೇಕು. ನಮ್ಮನ್ನು ಯಾರು ಕರೀಲಿಲ್ಲ, ನಮ್ಮ ರಾಜಕೀಯ ಪಕ್ಷದವರನ್ನು ಯಾರು ಕರೀಲಿಲ್ಲ. ಸ್ವಯಂ ಪ್ರೇರಿತರಾಗಿ ಆ ಮಾತಿನಲ್ಲಿ ನನಗೆ ಭಿನ್ನಾಭಿಪ್ರಾಯ ಇದೆ. ನಮ್ಮನ್ನು ಕೂಡ ಅಧಿಕೃತವಾಗಿ ಸ್ವಯಂ ಪ್ರೇರಿತರಾಗಿ ಹೋರಾಟಕ್ಕೆ ನಾವು ಹೋಗಿದ್ದೇವೆ, ಅವರು ಬರಬೇಕಿತ್ತು. ಇಲ್ಲಿ ಹರ್ಷದ್ ವರ್ಕಾಡಿ ಅವರು ಕಾಂಗ್ರೆಸ್ನವರು ಅನ್ನುವಂಥದ್ದು, ಅದಕ್ಕಿಂತ ಮಿಗಿಲಾಗಿ ಕನ್ನಡಿಗರು ಅಂತ ಅನ್ನುವಂಥದ್ದು, ಶಂಕರಯ್ಯ ಮಾಸ್ಟರ್ ಅವರು ಸಿಪಿಎಂನವರು ಅಂತದ್ದು, ಅಥವಾ ಕನ್ನಡದವರು ಅಂತದ್ದು, ಅಥವಾ ಬಾಲಕೃಷ್ಣ ಶೆಟ್ಟಿ ಕನ್ನಡದವರು ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಪಕ್ಕಾ ನೀವು ರಾಜಕೀಯವಾಗಿ ಚರ್ಚೆ ಮಾಡಬಾರ್ದು, ಭಾಷೆಯ ಬಗೆಗೆ ಒಂದು ಕರೆಯಲಿಲ್ಲ ಅಂತೇಳಿ ಹೋರಾಟಕ್ಕೆ ಸ್ವಯಂ ಪ್ರೇರಿತರಾಗಿ ಮಾತನಾಡುವಂತಹದ್ದು. ಸ್ವಯಂ ಪ್ರೇರಿತವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದನ್ನು ನಾವು ತಪ್ಪು ಅಂತ ಹೇಳುವಂತದ್ದಲ್ಲ. ಅಂತಹ ಪ್ರತಿಭಟನೆಗೆ ನೀನು ಯಾಕೆ ಬರಲಿಲ್ಲ ಅಂತ ಹೇಳುವಾಗ ನನ್ನಂತವನನ್ನು ಸೇರಿ ಸಮಾಲೋಚಿಸಿ ಮಾಡಬೇಕು. ಕೇರಳದಲ್ಲಿ ಕರ್ನಾಟಕದ ಹಾಗೆ ಅಲ್ಲ, ಅಲ್ಲಿ ರಾಜಕೀಯ ಅಂತ ಹೇಳಿದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ರಾಜಕೀಯ ಇದು ಆದ್ರೆ ಖಂಡಿತ ಸಾಧ್ಯ ಇದೆ. ಹಾಗೆ ಸಮಾಲೋಚನೆ ಮಾಡಿದ್ರೆ ಮಾಡ್ಲಿಕ್ಕೆ ಆಗ್ತದೆ, ಯಾಕೆ ಆಗುದಿಲ್ಲ? ಆ ರೀತಿಯಾಗಿ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ಅವರು ಸಂಘಟನೆ ಮಾಡಿ ನಮ್ಮನ್ನು ಕರೆಯಲಿ, ಪರವಾಗಿರುವವರು ನಮ್ಮನ್ನು ಕರೆಯಲಿ. ಹರ್ಷದ್ ವರ್ಕಾಡಿ ಅವರಿಗೂ, ಬಾಲಕೃಷ್ಣ ಶೆಟ್ಟಿ ಅವರಿಗೂ ಮತ್ತು ಶಂಕರಯ್ಯ ಮಾಸ್ಟರ್ ಅವರಿಗೂ ಧನ್ಯವಾದಗಳು ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಏನು ಕಾಸರಗೋಡ್ ನಡೀತಾ ಇರುವಂತಹ, ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಏನು ಕನ್ನಡ ಶಾಲೆಗಳಲ್ಲಿ ಮಲಯಾಳ ಹೇರೀಕರಣ ಆಗ್ತಾ ಇದೆ ಅಂತ ಅನ್ನುವಂಥ ಒಂದು ಆರೋಪ ಏನಿದೆ, ಅದರ ಮೇಲೆ ನಡೆದಂಥ ಒಂದು ಚರ್ಚೆ, ಬಹಳಷ್ಟು ಅಭಿಪ್ರಾಯಗಳನ್ನ ನಮ್ಮ ಎಲ್ಲ ಅತಿಥಿಗಳು ಕೂಡ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.